नमो ಭಗವತೆ ಭಗವತೆ ವಾಸುದೇವಾಯ. ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ವಿಷ್ಣುಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಪಾಮೆನಿತಿ ನಾಮಿನೇ. ಕನ್ನಡ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಆಯ್ತು ಮಾತಾಡಿ ಬಂದೆ ಒಂದು ನಿಮಿಷ. ನಮಸ್ತೆ ಸರಸ್ವತಿ ದೇವಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇತ್. ಮುದಿರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ಕೃಷ್ಣ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧೋಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ ಎಲ್ರಿಗೂ. ಹಿಂದಿನ ಒಂದು ತರಗತಿಯಲ್ಲಿ ಶುಕ್ರವಾರದ ದಿನ ನಾವು 13ನೇ ಅಧ್ಯಾಯ 23ನೇ ಶ್ಲೋಕದವರೆಗೆ ತಿಳ್ಕೊಂಡಿದ್ವಿ. ಸೊ ಇವತ್ತು ಮುಂದುವರಿತಾ 24ನೇ ಶ್ಲೋಕದಿಂದ ಈ ಒಂದು ಕೊನೆಯ 35ನೇ ಶ್ಲೋಕದವರೆಗೂ ಕೂಡ ಮುಗಿಸ್ಲಿಕ್ಕೆ ಈ ಅಧ್ಯಾಯವನ್ನ ಮುಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಒಂದು ಕ್ವೆರಿ ಉಂಟು. ಓಂ ನಮೋ ಭಗವತೆ ವಾಸುದೇವಾಯ ಮತ್ತೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಅದರ ಡಿಫ್ರೆನ್ಸ್ ಎಂತ?
ನಮಃ ಅಂತ add ನಮಃ ಅಷ್ಟೇ ನಮಃ ಒಂದು ವ್ಯತ್ಯಾಸ. ಹೌದು, ಅದೇ ನಮಃ ಅಂತ ಆಡ್ ಮಾಡ್ತಾರೆ. ಹಾಗಾದ್ರೆ ಆ ಶ್ಲೋಕದ ಈಗ ಓಕೆ, ನಾವು ಒಂದ್ಸಲಿ ಹೇಳುವಾಗ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅಂತ ಹೇಳ್ತೇವೆ. ಇನ್ನೊಂದು ಈಗ ನಾವು 3 ಬಾರಿ ಹೇಳುವಾಗ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹೇಳ್ತೇವೆ. ಸೊ ಇದ್ರದ್ದು ವ್ಯತ್ಯಾಸ ನಾನು ನಿಮ್ಗೆ ಹೇಳ್ತೇನೆ, ಕೊನೆಗೆ ಹೇಳ್ತೇನೆ ಮಾತಾಜಿ. ಆಯ್ತಾಯ್ತು ಮತ್ತೆ. ಸರಿ. ಓಕೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13ರ 24ನೇ ಶ್ಲೋಕ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಇದರ ಒಂದು ಉಚ್ಚಾರಣೆ, ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಹಿ. ಸೊ ಆಸ್ ಇಟ್ ಇಸ್ ಹಾಗೆ ಬರುತ್ತೆ. ಇಲ್ಲಿ ನೋಡಿ, ಪ್ರಕೃತಿ ಅನ್ನುವಾಗ ನೀವು ತುಂಬಾ ಜನರು ಪ್ರಕೃತಿ ಅಂತ ಕರೀತಾರೆ. ಅದು ಕೃತಿ ಅಲ್ಲ, ಕೃತಿ. ಓಕೆ, ಒಟ್ರು ಸುಳಿದೆ, ಋಷಿ ರು. ಪ್ರಕೃತಿಂ ಚ ಗುಣೈಹಿ ಸಹ. ಇಲ್ಲಿ ಗುಣೈ ಐ ಚಿಹ್ನೆ ಇದೆಯಲ್ಲ, ಹಾಗಾಗಿ ನಮ್ಗೆ ವಿಸರ್ಗ ಕೂಡ ಐ ಅನ್ನುವಂಥ ಉಚ್ಚಾರಣೆ ಬರುತ್ತೆ, ಗುಣೈಹಿ. ಸೊ ಕೊನೆಗೆ ಹಿ ಅಂತ ಉಚ್ಚಾರಣೆ ಮಾಡ್ಬೇಕು, ಐ ಸ್ವರ ಕೂಡಿದಾಗ. ಗುಣೈಹಿ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿ ಜಾಯತೆ. ಸೊ ಇಲ್ಲಿ ವರ್ತಮಾನೋಪಿ ಅಥವಾ ಪದವನ್ನ ಬಿಡಿಸಿದಾಗ ವರ್ತಮಾನ ಅಪಿ ಅಂತ ಬರುತ್ತೆ. ನೀವು ಹಾಗೆ ಹೇಳಿ, ವರ್ತಮಾನೋಪಿ ನ ಸ ಭೂಯೋಭಿ ಜಾಯತೆ. ಇಲ್ಲಿ ಕೊನೆಯ ಪದ ಭೂಯೋ ಅಭಿಜಾಯತೆ ಅಂತ ಕರೀತಾರೆ. ಭೂಯ ಅಭಿಜಾಯತೆ 2 ಪದ, ಅಲ್ಲಿ ಅವಗ್ರಹ ಇದೆ, ಕಾಣ್ತಾ ಇದೆ ನಿಮ್ಗೆ. ಸೊ ನೀವು ಭೂಯ ಅಂತ ಹೇಳಿ ವಿಸರ್ಗ ಮಾಡಿ ಹಚ್ಬೇಕು, ಅಭಿಜಾಯತೆ. ಇಲ್ಲ ಅಂದ್ರೆ ನೀವು ಕೂಡಿನೂ ಹೇಳ್ಬೋದು, ಭೂಯೋಭಿ ಜಾಯತೆ ಅಂತ. ಸೊ ಇದ್ರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಯಹ ಅಂದ್ರೆ ಯಾರು, ಏವಂ ವೇತ್ತಿ ಪುರುಷಂ. ಏವಂ ವೇತ್ತಿ ಅಂದ್ರೆ, ವೇತ್ತಿ ಅಂತ ಅಂದ್ರೆ ತಿಳಿಯೋದು, ಯಾರು ತಿಳಿತಾನೋ. ಸೊ ಈ ರೀತಿ ತಿಳಿದರೆ, ಯಾರು ಈ ರೀತಿ ತಿಳಿದರೆ ಅಂತ ಹೇಳ್ತಾ ಇರುವಂಥದ್ದು. ಯಾವ ರೀತಿ ತಿಳಿದರೆ? ಹಿಂದಿನ ಒಂದು ಶ್ಲೋಕವನ್ನ ನೋಡಿದಾಗ, ಉಪದೃಷ್ಟಾನುಮಂತಾಚ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹಸ್ಮಿನ್ ಪುರುಷ ಪರಹ ಅಂತ ಹೇಳ್ತಾರೆ. ಅಂದ್ರೆ ಯಾರು ಈ ದೇಹದಲ್ಲಿ ಇರ್ತಾರೋ, ಅಂದ್ರೆ ದೇಹದಲ್ಲಿ ಒಬ್ನಿದ್ದಾನೆ. ಅಂದ್ರೆ ಈ ಒಂದು ಕ್ಷೇತ್ರಜ್ಞ ಅನ್ನುವಂಥದ್ದು ಕೇವಲ ಆತ್ಮಕ್ಕಲ್ಲ, ಪರಮಾತ್ಮನಿಗೂ ಕೂಡ ಹೇಳುವಂಥದ್ದು. ಯಾರು ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಸೊ ಅಂದ್ರೆ ಆತ್ಮದ ಜೊತೆಗೆ ಇನ್ನೊಬ್ಬನಿದ್ದಾನೆ. ಅವನು ಯಾರು? ಅವನು ದಿವ್ಯವಾದಂತಹ ಅನುಭವ, ಅವನೇ ಪ್ರಭು, ಅವನೇ ಪರಮ ಸ್ವಾಮಿ. ಸೊ ಹಾಗೆ ಅವನಿದ್ದೇನ್ ಮಾಡ್ತಾನೆ? ಮೇಲ್ವಿಚಾರಕನಾಗಿದ್ದಾನೆ. ಮೇಲ್ವಿಚಾರಕನಂದ್ರೆ ಅವನು ನಮ್ಗೆ ಮಾರ್ಗದರ್ಶನವನ್ನ ಕೊಡ್ತಾನೆ, ಮತ್ತೆ ನಮ್ಗೆ ಅಪ್ಪಣೆ ಕೊಡುವಂತವನಾಗಿರ್ತಾನೆ. ಅದೇ ಮಾರ್ಗದರ್ಶನ. ಸೊ ನೀ ಹೀಗೆ ಮಾಡು, ಹಾಗೆ ಮಾಡು ಅಂತ ಹೇಳುವನಾಗಿರ್ತಾನೆ. ಸೊ ಅವನಿಗೇನಂತ ಕರೀತಾರೆ? ಅವನಿಗೆ ಪರಮಾತ್ಮ ಅಂತ ಕರೀತಾರೆ ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ನಾವು ತಿಳ್ಕೊಂಡ್ವಿ. ಅದನ್ನೇ ಮುಂದುವರಿಸ್ತಾ ಯ ಏವಂ ವೇತ್ತಿ. ಸೊ ಯಾರು ಈ ರೀತಿ ತಿಳಿದರೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಈ ರೀತಿ ಅಂತ ತಿಳಿದೋದು ಅಂತಂದ್ರೆ ಪರಮಾತ್ಮ ಯಾರು ಅಂತ ಹೇಳಿ ನಾವು ತಿಳ್ಕೊಂಡ್ರೆ, ಜೀವಿ ಯಾರು ಅಂತ ತಿಳ್ಕೊಂಡ್ರೆ ಪುರುಷಂ. ಪುರುಷಂ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಜೀವಿಗೆ, ಆತ್ಮಕ್ಕೆ ಹೇಳ್ತಾ ಇರುವಂತದ್ದು. ಆತ್ಮ ಮತ್ತೆ ಪ್ರಕೃತಿ. ಪ್ರಕೃತಿ ಅಂದ್ರೆ ಈ ಒಂದು ಪ್ರಕೃತಿ ಅಥವಾ ಈ ದೇಹಕ್ಕೂ ಕೂಡ ಹೇಳ್ತಾರೆ, ಯಾಕಂದ್ರೆ ಜೀವ ಒಂದು ದೇಹದಲ್ಲಿದೆ. ಸೊ ಅದನ್ನ ಹೇಳ್ತಾ ಇರುವಂತದ್ದು. ಯಾರು ಯಃ ಪುರುಷಂ ಪ್ರಕೃತಿಂ ಚ ವೇತ್ತಿ ಅಂತ ಹೇಳಿ ಆಕ್ಚುಲಿ ಇದರದ ಒಂದು ಅರ್ಥ, ಯಾರು ಜೀವಾತ್ಮ ಮತ್ತೆ ಪ್ರಕೃತಿಯ ವ್ಯತ್ಯಾಸವನ್ನ ತಿಳ್ಕೊಳ್ತಾರೋ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು. ಏವಂ ವೇತ್ತಿ ಪುರುಷಂ ಪ್ರಕೃತಿಂ. ಯಾರು ಜೀವಾತ್ಮ ಮತ್ತೆ ಪ್ರಕೃತಿಯ ವ್ಯತ್ಯಾಸವನ್ನ ತಿಳ್ಕೊಳ್ತಾರೋ ಗುಣೈಹಿ ಸಹ. ಗುಣೈಹಿ ಸಹ ಅಂತ ಹೇಳ್ತಾ ಇರುವಂತದ್ದು ಈ ಒಂದು ಗುಣಗಳು, ಏನು 3 ಗುಣಗಳಿದೆಯೋ ಪ್ರಕೃತಿಯ ಗುಣಗಳು, ಅವು ದೇಹಕ್ಕೆ ಸೇರಿದವು. ನಮ್ಮ ಆತ್ಮಕ್ಕೆ ಪ್ರಕೃತಿಯ ಗುಣಗಳು ಇಲ್ಲ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಅದು ಭಗವಂತನ ಗುಣಗಳನ್ನ ಹೊಂದಿರುವಂತದ್ದು ಆತ್ಮ. ಹಾಗಾಗಿ ಹೇಗೆ ಭಗವಂತ ಗುಣಾತೀತನೋ, ನಮ್ಮ ಆತ್ಮವು ಕೂಡ ಗುಣಾತೀತ ಆಗಿದೆ. ಆದ್ರೆ ಯಾವದಕ್ಕೋಸ್ಕರ ಅದು ಗುಣಗಳಿಗೆ ಒಳಪಟ್ಟಿದೆ? ದೇಹದಲ್ಲಿ ಆತ್ಮ ಇರೋದ್ರಿಂದ ಗುಣಗಳ ಕ್ರಿಯೆ ಪ್ರತಿಕ್ರಿಯೆಗಳು ಒಳಪಡುತ್ತೆ. ಹೀಗೆ ಗುಣಗಳ ಕ್ರಿಯೆಗಳಿಗೆ ಒಳಪಟ್ಟಿರುವಂತದ್ದು ಈ ದೇಹ ಅಂತ ಯಾರು ತಿಳ್ಕೊಂಡಿರ್ತಾರೋ ಸರ್ವಥಾ ವರ್ತಮಾನೋಪಿ. ಸೊ ಅವನು ಯಾವ ರೀತಿಯ ಜೀವದಲ್ಲಿದ್ದರೂ ಸಹ, ಅಂದ್ರೆ ಯಾವುದು ಅವನು ಯಾವ ರೀತಿಯ ಜೀವದಲ್ಲಿದ್ದರೂ ಸಹ, ಅಂದ್ರೆ ಈ ಪ್ರತಿಯೊಂದು ದೇಹದಲ್ಲಿ 2 ಕ್ಷೇತ್ರಜ್ಞರಿರ್ತಾರೆ ಅಂತ ತಿಳ್ಕೊಂಡ್ವಿ. ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಜೀವಾತ್ಮ ಅನ್ನುವಂಥದ್ದು ದೇಹದಲ್ಲಿ ಇರೋವರೆಗೂ ಕೂಡ ಗುಣಕ್ಕೆ ಗುಣ ಈ ಗುಣಗಳಿಗೆ ಒಳಪಡುತ್ತೆ. ಅಂದ್ರೆ ದೇಹದಲ್ಲಿರೋದ್ರಿಂದ ಗುಣಗಳ ಪ್ರತಿಕ್ರಿಯೆ ಅದಕ್ಕೂ ಕೂಡ ಇರುತ್ತೆ ಅಂತ ಹೇಳ್ತೇವೆ. ಸೊ ಯಾವಾಗ ದೇಹದಲ್ಲಿದ್ದಾಗ ಮಾತ್ರ
ಹಾಗೇನೆ ಅಲ್ಲಿ ಇನ್ನೊಬ್ಬನಿದ್ದಾನೆ ಸರ್ವದಾ ಶ್ರೇಷ್ಠನಾಗಿರುವಂತವನು, ಅದು ಯಾರು? ಪರಮಾತ್ಮ. ಸೊ ಪರಮಾತ್ಮ ಯಾವಾಗ ಜೀವಾತ್ಮನ ಜೊತೆಗೆ ಇದ್ರೂ ಸಹ ಸರ್ವತಾ ವರ್ತಮಾನಪಿ, ಅವನ ಯಾವ ರೀತಿಯಲ್ಲಿ ಒಂದು ಜೀವಾತ್ಮನ ಜೊತೆಗೆ ಇದ್ರೂ ಸಹ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಆ ಅದಕ್ಕೆ ಈ ಒಂದು ನ ಭೂಯ ಅಭಿಜಾಯತೆ, ನ ಸಹ ಭೂಯ ಜಾಯತೆ ಅಂದ್ರೆ ಅದಕ್ಕೆ ಅದು ಪುನರ್ಜನ್ಮಕ್ಕೆ ಒಳಪಡುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಯಾವುದು? ಪರಮಾತ್ಮ. ಸೊ ಇದ್ರ ಒಟ್ಟಾರೆ ಅರ್ಥ ಏನು ಕೊಡುತ್ತಂದ್ರೆ, ಯಾರು ಈ ಒಂದು ಜೀವ ಮತ್ತೆ ಈ ಒಂದು ಪ್ರಕೃತಿ ಹಾಗೂ ಅವುಗಳ ಗುಣಗಳ ಒಂದು ಕಾರ್ಯವೈಶಿಷ್ಟ್ಯತೆ, ಗುಣ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ, ಜೀವ, ದೇಹ, ಪ್ರಕೃತಿ ಮತ್ತೆ ಗುಣಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಸರಿಯಾಗಿ ಯಾರು ತಿಳ್ಕೊಳ್ತಾರೋ, ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಹಿ ಸಹ. ಸೊ ಅವರು ಸರ್ವಥಾ ವರ್ತಮಾನೋಪಿ, ಅವರು ಯಾವ ಪರಿಸ್ಥಿತಿಯಲ್ಲಿದ್ರೂ ಕೂಡ ನ ಸ ಭೂಯೋಬಿ ಜಾಯತೆ, ಸೊ ಅವರು ಯಾವುದೇ ಪರಿಸ್ಥಿತಿಯಲ್ಲಿದ್ರು ಕೂಡ ಪುನರ್ಜನ್ಮ ಪಡೆಯೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಭೂಯ ಅಂತ ಹೇಳಿದ್ರೆ ಮತ್ತೆ ಅಂತ, ಅಭಿಜಾಯತೆ ಅಂದ್ರೆ ಜನ್ಮವೆತ್ತೋದು ಅಂತ ಹೇಳಿ. ಸೊ ಹೀಗೆ ಪ್ರಕೃತಿಯನ್ನ ಈ ಮತ್ತು ಜೀವಿಯ ಮತ್ತೆ ಗುಣಗಳ ಪರಸ್ಪರ ಕ್ರಿಯೆ ಮತ್ತೆ ಪ್ರತಿಕ್ರಿಯೆ ಕುರಿತಾಗಿ ಯಾವ ವ್ಯಕ್ತಿ ಸರಿಯಾಗಿ ತತ್ವಜ್ಞಾನದ ಮೂಲಕ ಅರ್ಥ ಮಾಡ್ಕೊಳ್ಳಿರ್ತಾನೋ ಅವನು ಮುಕ್ತಿಯನ್ನ ಪಡೆಯೋದು ನಿಶ್ಚಿತ. ಸೊ ಹೀಗೆ ಈ ಒಂದು ವರ್ತಮಾನ ಸ್ಥಿತಿಯಲ್ಲಿ ಹೇಗೆ ಈ ವರ್ತಮಾನ ಸ್ಥಿತಿ ವರ್ತಮಾನೋಪಿ ಸ್ಥಿತಿ ನಡೀತಾ ಇದೆ, ಈ ಯಾವ ಸ್ಥಿತಿಯಲ್ಲಿದ್ರೂ ಕೂಡ ಅವನು ಪುನರ್ಜನ್ಮವನ್ನ ಪಡೆಯೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಹರೇ ಕೃಷ್ಣ. ಮಾತಾಜಿ 3 ಜನರಿಗೆ ಹೇಳಿಸಿ. ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಐಶ್ವರ್ಯ ಮಾತಾಜಿ, ಅಂಬಿಕಾ ಮಾತಾಜಿ, ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋ ಅಭಿಜಾಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ. ಶ್ಲೋಕ 24. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಬಿ ಅಭಿಜಾಯತೆ ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಭೂಯೋಬಿ ಜಾಯತೆ. ಕರೆಕ್ಟ್ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಯಾ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವತಾ ವರ್ತಮಾನೋಪಿ ನ ಸ ಭೂಯೋಬಿ ಜಾಯತೆ. ಹರೇ ಕೃಷ್ಣ ಮಾತಾಜಿ. ಆಯ್ತು ಅನ್ಕೊಳ್ತಾನೆ 3 ಜನರು. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಆಯ್ತು ಮಾತಾ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13ರ 25ನೇ ಶ್ಲೋಕ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಂ ಆತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ. ಧ್ಯಾನೇನ ಆತ್ಮನಿ, ಧ್ಯಾನೇನ ಆತ್ಮನಿ ಬಿಡಿಸಿದಾಗ ಧ್ಯಾನೇನ ಆತ್ಮನಿ ಪಶ್ಯಂತಿ. ಯಾಕೆ ನಿಮ್ಗೆ ಒತ್ತು ದೀರ್ಘನ ನೋಡಿ ಅಂತ ಹೇಳ್ತೀನಿ ಅಂದ್ರೆ, ಈಗ ನಮ್ಗೆ ಒಂದು ಫ್ಲೋ ಇರುತ್ತೆ ಓದುವಾಗ. ಸಬ್ ಕಾನ್ಸಿಯಸ್ ಮೈಂಡ್ ಇಂದ ಓದ್ತೇವೆ ನಾವು, ಅವೇರ್ನೆಸ್ ಇಂದ ಓದಲ್ಲ, ಪ್ರಜ್ಞೆಯಿಂದ. ಪ್ರಜ್ಞೆ ಇಟ್ಕೊಂಡು ಯಾವಾಗ ಓದ್ತೀವೋ ಅಂದ್ರೆ ಪ್ರೆಸೆಂಟ್ ಮೂಮೆಂಟ್ ಬರ್ತೀವೋ, ವರ್ತಮಾನ ಸ್ಥಿತಿಗೆ ಬರ್ತೀವೋ, ಅವಾಗ ನಾವು ಒತ್ತ ದೀರ್ಘ ಎಲ್ಲ ನೋಡ್ತೇವೆ. ಅಲ್ಲಿ ನೋಡಿ ಧ್ಯಾನೇನ ಆತ್ಮನಿ, ನಾವು ಓದುವಾಗ ಏನ್ ನೋಡ್ತೇವೆ? ಧ್ಯಾನೇನ ಆತ್ಮನಿ, ಧ್ಯ ಅಂತ ಹೇಳ್ತೇವೆ. ಅಲ್ಲಿ ದೊಡ್ಡದ ಇದೆ ಅದನ್ನ ನೋಡಲ್ಲ. ಪ್ರಸ್ತುತ ಯಾರು ವರ್ತಮಾನದಲ್ಲಿ ಇದ್ಕೊಂಡು ಓದ್ತಿರೋ ಅವರು ಸರಿಯಾಗಿ ಓದ್ತೀರ. ಧ್ಯಾನೇನ ಆತ್ಮನಿ, ನಾತ್ಮನಿ ನೋಡಿ ಎಳಿಬೇಕಲ್ಲಿ ನಾ. ಧ್ಯಾನೇನ ಆತ್ಮನಿ ಪಶ್ಯಂತ್ ಅಂತ ಬಿಡ್ತಾರೆ. ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಚಿದಾತ್ಮ. ಸಪೋಸ್ ನಾವು ಸಬ್ ಕಾನ್ಸಿಯಸ್ ಇಂದ ಓದುವಾಗ ಕೇಚಿದಾತ್ಮ ಅಂತ ಹೇಳ್ತೇವೆ. ಕೇಚಿದಾತ್ಮ ಅದ್ ಬರಲ್ಲ. ಕೇಚಿದಾತ್ಮಾನಂ, ಕೇಚಿದಾತ್ಮಾನಂ ಆತ್ಮನಾ ಅನ್ಯೇ. ನೋಡಿ ಇಲ್ಲಿ ನ್ಯಕ್ಕೆ ಇವತ್ತಿದೆ ಮತ್ತೆ ದೀರ್ಘ ಇದೆ. ಅನ್ಯೇ. ಇಲ್ಲಿ ಕೇಚಿದ ಆತ್ಮನ ಇದನ್ನ ಬಿಡಿಸಿದಾಗ, ನಾನೀಗ ಹೇಳ್ದೆ ಬಿಡಿಸಿನೇ ನಿಮ್ಗೆ. ಕೇಚಿತ್ ಆತ್ಮನಂ ಆತ್ಮನ ಅಂತ 3 ಪದಗಳು ಬರುತ್ತೆ.
ಧ್ಯಾನೇನ ಆತ್ಮನಿ ಕೂಡ ಧ್ಯಾನೇನ ಆತ್ಮನಿ ಅನ್ನೋ 2 ಪದ ಹೇಗಿದೆ ಹಾಗೆ ಹೇಳಿ. ಕೇಚಿದ ಆತ್ಮಾನಂ ಅನ್ನುವಂತ 2 ಪದವನ್ನ ಮಾಡಿ, ಅಲ್ಲಿ 3 ಪದಗಳಾಗುತ್ತೆ ಆಕ್ಚುಲಿ. ನೀವು 2 ಪದ ಮಾಡಿ, ಕೇಚಿದ ಆತ್ಮಾನಂ ಮತ್ತೆ ಇನ್ನೊಂದು ಪದ ಆತ್ಮನ. ಅಲ್ಲಿ ಮ ಇದೆಯಲ್ಲ ಮಧ್ಯದಲ್ಲಿ, ಮ ಇದ್ದದನ್ನ ಸ್ಪ್ಲಿಟ್ ಮಾಡಿ. ಮ ಇದ್ದದ್ದು ವ್ಯಂಜನ ಆಗಿ ಹಿಂದಿನ ಪದಕ್ಕೆ ಹೋಗುತ್ತೆ, ಮ ಕಿರು ಕೂಡಿರುವಂತ ಸ್ವರ ಮುಂದಿನ ಪದಕ್ಕೆ ಹೋಗುತ್ತೆ. ಕೇಚಿದ ಆತ್ಮಾನಂ ಆತ್ಮನ. ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ. ಕರ್ಮಯೋಗೇನ, ಕರ್ಮ ಯೋಗೇನ ಕೂಡಿ ಒಂದೇ ಪದ ಇದೆ. ಯೋಗೇನ ಚಾಪರೆ ಅನ್ನುವಂಥದ್ದು 2 ಪದ, ಚ ಮತ್ತೆ ಆಪರೆ, ಚಾಪರೆ ಅಂತ ಹೇಳಿ ಆಗತ್ತೆ. ಸೊ ಇದ್ರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಇಲ್ಲಿ ಧ್ಯಾಯೇನಾತ್ಮನಿ ಕೇಚಿತ್, ಇಲ್ಲಿ ಏನ್ ಬರುತ್ತೆ ಅಂದ್ರೆ ಕೇಚಿತ್ ಧ್ಯಾನೇನ ಆತ್ಮ ಆತ್ಮ ಕೇಚಿತ್ ಧ್ಯಾನೇನ ಆತ್ಮನ್ಯ ಆತ್ಮನಂ ಪಶ್ಯಂತಿ ಅಂತ ಹೀಗೆ ಬರುತ್ತೆ. ಧ್ಯಾನೇನ ಆತ್ಮನಿ ಪಶ್ಯಂತಿ. ಸೊ ಹೀಗೆ ಇಲ್ಲಿ ಏನ್ ಹೇಳ್ತಾರಂದ್ರೆ, ಕೆಲವರು, ಕೇಚಿತ್ ಅಂತ ಫಸ್ಟ್ ಬರುತ್ತೆ ಶಬ್ದ, ಕೆಲವರು ಧ್ಯಾನೇನ ಆತ್ಮನಿ, ಧ್ಯಾನೇನ ಅಂದ್ರೆ ಧ್ಯಾನದಿಂದ, ಆತ್ಮನಿ ಅಂತಂದ್ರೆ ಈ ಒಂದು ಆತ್ಮದಲ್ಲಿ ಅಥವಾ ಮನಸ್ಸಿನಲ್ಲಿ ಅಂತ ಈ ತರ ಹೇಳುವಂಥದ್ದು. ಧ್ಯಾನದಿಂದ ಅವರು ಆತ್ಮವನ್ನ ಕಾಣ್ತಾರೆ. ಧ್ಯಾನೇನ ಆತ್ಮನಿ ಪಶ್ಯಂತಿ, ಧ್ಯಾನದಿಂದ ಆತ್ಮವನ್ನ ಕಾಣ್ತಾರೆ. ಇನ್ನು ಕೆಲವರು ಆತ್ಮಾನಂ ಆತ್ಮನ ಅಂದ್ರೆ ಕೇಚಿತ್ ಅಂತ ಇದೆಯಲ್ಲ, ಅದು ಕೆಲವರು ಅಂತ ಅರ್ಥ. ಆತ್ಮಾನಂ ಆತ್ಮನ, ಆತ್ಮವನ್ನ ಇನ್ನು ಕೆಲವರು ಅನ್ಯ ಸಾಂಖ್ಯೇನ ಯೋಗೇನ. ಇನ್ನು ಕೆಲವರು, ಅನ್ಯ ಅಂದ್ರೆ ಇನ್ನು ಕೆಲವರು, ಸಾಂಖ್ಯೇನ, ಸಾಂಖ್ಯೇನ ಅಂತಂದ್ರೆ ಈ ಒಂದು ಧ್ಯಾನ ಯೋಗದಿಂದ ಅಂತ, ಜ್ಞಾನ ಯೋಗದಿಂದ ಹೇಳ್ತಾ ಇರುವಂತದ್ದು. ಸಾಂಖ್ಯೇನ ಅಂತಂದ್ರೆ ಸಾಂಖ್ಯ ತತ್ವ, ಅದು ಜ್ಞಾನದಿಂದ ಕೂಡಿರುವಂತದ್ದು. ಸೊ ಜ್ಞಾನ ಯೋಗದಿಂದ, ಯೋಗೇನ ಅಂದ್ರೆ ಯೋಗ ಮಾರ್ಗದಿಂದ, ಕರ್ಮಯೋಗೇನ ಕರ್ಮ ಮಾರ್ಗದಿಂದ, ಆಪರೆ ಇನ್ನು ಕೆಲವರು ಅಂತ ಇಲ್ಲಿ ಹೇಳ್ತಾ ಇರುವಂತ, ಇನ್ನು ಕೆಲವು ಅಂತ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಇದೇನ್ ಅರ್ಥ ಕೊಡುತ್ತಂದ್ರೆ, ಈ ಕೆಲವರು ಧ್ಯಾನ ಯೋಗದಿಂದ ಮನಸ್ಸನ್ನ ಶುದ್ಧಗೊಳಿಸಿ ಆತ್ಮವನ್ನ ಕಂಡುಕೊಳ್ತಾರೆ. ಧ್ಯಾನ, ಯಾಕಂದ್ರೆ ಆತ್ಮವನ್ನ ಕಂಡುಕೊಳ್ಳೋದನ್ನೇ ಮುಖ್ಯ ಉದ್ದೇಶ ಅಲ್ಲ ನಮ್ದು. ಅದಕ್ಕೇನೆ ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತೇವೆ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಆತ್ಮವನ್ನ ಕಂಡುಕೊಳ್ಳೋದಕ್ಕೆ ಆತ್ಮ ಸಾಕ್ಷಾತ್ಕಾರ ಅಂತ ಕರೀತೇವೆ. ಹಾಗೆ ನಮ್ಗೆ ಆತ್ಮ ಇದೆ ಅಂತ ಗೊತ್ತಿದೆ, ಎಲ್ಲಿದೆ, ಹೇಗೆ ಇದೆ, ಅದನ್ನ ತಿಳ್ಕೊಳ್ಳೋದು ಹೇಗೆ? ಕೇವಲ ನಾವು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯನ ಓದ್ರೆ ಮಾತ್ರಕ್ಕೆ ನಾವು ತಿಳ್ಕೊಳ್ತೀವಿ ಅಂತಿಲ್ಲ. ಅಲ್ಲಿ ಮಾತ್ರಕ್ಕೆ ತತ್ವ ಗೊತ್ತಾಗುತ್ತೆ ನಮ್ಗೆ ಅಲ್ಲ. ತತ್ವ ಗೊತ್ತು, ನಾನು ಬೇರೆ, ನನ್ನ ಆತ್ಮ ಬೇರೆ, ದೇಹ ಬೇರೆ ಅಂತ ತತ್ವ ಗೊತ್ತಾಗುತ್ತೆ. ಇಲ್ಲಿ ಕಂಡ್ಕೊಳ್ಬೇಕಾಗಿರೋದು ಹೇಗೆ ಕಂಡ್ಕೊಳ್ತಾರೆ? ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ಆ ಮಾರ್ಗದಲ್ಲಿ ಮೊದಲನೇದ್ದೇನು? ಧ್ಯಾನ ಯೋಗದಿಂದ ಮನಸ್ಸನ್ನ, ಧ್ಯಾನ ಯೋಗದಿಂದ ಕಂಡ್ಕೊಳ್ತೇವೆ. ಧ್ಯಾನ ಯೋಗದಲ್ಲಿ ಏನ್ ಮಾಡ್ತೇವೆ? ಧ್ಯಾನ ಯೋಗದಲ್ಲಿ ನಾವು ಮತ್ತೆ ಸ್ವಚ್ಛ ಮಾಡ್ತೇವೆ. ಏನ್ ಸ್ವಚ್ಛ ಮಾಡ್ತೇವೆ? ಮನಸ್ಸನ್ನ. ಯಾಕೆ? ಮನಸ್ಸನ್ನುವಂತ ಒಂದು ಕನ್ನಡದಕ್ಕೆ ಧೂಳು ಹತ್ತಿರುತ್ತೆ, ಅದನ್ನ ಶುದ್ಧಗೊಳಿಸಿದಾಗ ಅದ್ರೊಳಗಿರೋ ಆತ್ಮ ನಮ್ಗೆ ಕಾಣಿಸುತ್ತೆ. ಹಾಗಾಗಿ ಧ್ಯಾನ ಯೋಗದಿಂದ ನಾವು ಶುದ್ಧಗೊಳಿಸೋದೇನು? ಮನಸ್ಸನ್ನ. ಮನಸ್ಸು ಶುದ್ಧ ಮಾಡಿದಾಗ ಏನು ಗೊತ್ತಾಗುತ್ತೆ ನಮ್ಗೆ? ಆತ್ಮವನ್ನ ಕಂಡ್ಕೊಳ್ಳಿಕ್ಕೆ ಸಾಧ್ಯ. ಇದು ಮೊದಲನೇ ಮಾರ್ಗ. ಆಮೇಲೆ ಇನ್ನೊಂದು ಹೇಳ್ತಾರೆ, ಇನ್ನು ಕೆಲವರು, ಕೇಚಿತ್, ಇನ್ನು ಕೆಲವರು ಜ್ಞಾನ ಯೋಗದ ಮೂಲಕ ಆತ್ಮವನ್ನ ಅರಿತಾರೆ. ಜ್ಞಾನ ಯೋಗದಿಂದ ಹೇಗೆ ಅರಿತುಕೊಳ್ಳೋದು? ಅದೇ ವಿಚಾರ ಚಿಂತನೆ ಅಂತ ಹೇಳ್ತಾರೆ, ವಿಚಾರಶೀಲತೆ ಅಂತ ಹೇಳ್ತೇವೆ. ಜ್ಞಾನವನ್ನ ಬೆಳೆಸ್ಕೊಳ್ಳುವಂಥದ್ದು. ಈಗ ನಾವೇನ್ ಕಲಿತೀವಲ್ಲ ಮಧ್ಯದಲ್ಲಿ ಜ್ಞಾನ ಯೋಗದ ಭಾಗದಲ್ಲಿ ಭಗವಂತ ಆ ಜ್ಞಾನ ಕೊಡ್ತಾನೆ ನಮ್ಗೆ. ಯಾವ್ಯಾವ ಭಾಗ? ಪ್ರಕೃತಿ ಹೇಗೆ ಹುಟ್ಟಿತ್ತು, ಪ್ರಕೃತಿಯಲ್ಲಿರುವಂತ ಗುಣಗಳು, ನಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆಗಳು ಯಾಕಾಗತ್ತೆ, ಪಂಚಮಹಾಭೂತಗಳು ಏನು ಮಹತ್, ಇವೆಲ್ಲ ಏನು ಗೊತ್ತಾ? ಇವೆಲ್ಲ ಸಾಂಖ್ಯ ಯೋಗ. ಇದೆಲ್ಲ ವಿಚಾರಶೀಲ ಚಿಂತನೆ ಅಂತ ಕರಿತವೆ. ಇವುಗಳನ್ನ ನಾವು ಚರ್ಚೆ ಮಾಡಿದ್ವಿ, ತಿಳ್ಕೊಳ್ತೇವೆ. ಇದ್ರ ಮೂಲಕ ನಾವು ಆತ್ಮವನ್ನ ಅರ್ಥಕೊಳ್ಳಿಕ್ಕೆ ಕೂಡ ಸಾಧ್ಯ ಇದೆ ಅಂತ ಭಗವಂತ ಹೇಳ್ತಾರೆ. ಆಮೇಲೆ ಇನ್ನು ಕೆಲವರು ಕರ್ಮಯೋಗೇನ ಚಾಪರೆ, ಕರ್ಮಯೋಗದ ಮೂಲಕ ಏನ್ ಮಾಡ್ತೇವೆ? ಆತ್ಮವನ್ನ ನಾವು ತಿಳ್ಕೋಬಹುದು. ಕರ್ಮಯೋಗದ ಮೂಲಕ ಏನ್ ತಿಳ್ಕೊಳ್ತೇವೆ? ಅದೇ ನಮ್ಗೆ ಶ್ರೀಲ ಪ್ರಭುಪಾದರು ತಿಳಿಸ್ತಾರೆ, ಸೇವೆಯ ಮೂಲಕ ಅಂತ ಹೇಳಿ. ಸೊ ಸೇವಾ ಭಾವದ ಮೂಲಕ ಅಂದ್ರೆ ನಾವು ಏನೇ ಕರ್ಮವನ್ನ ಮಾಡಿದ್ರಿ ಅದು ಸೇವೆ ಅಂತ ನಾವು ತಿಳ್ಕೊಳ್ಬೇಕು. ಅದ್ರಲ್ಲಿ ಪ್ರತಿಫಲದ ಆಪೇಕ್ಷೆ ಇರಬಾರ್ದು. ಸೊ ಈ ಸೇವಾ ಭಾವ ಇದ್ರೆ ಏನ್ ಇರೋದಿಲ್ಲ ನಮ್ಮಲ್ಲಿ. ಸೇವೆ, ನಾವು ಇನ್ನೊಬ್ರಿಗೆ ಸೇವೆ ಕೊಡ್ತೇವೆ ಅಂತಂದಾಗ ನಮ್ಮಲ್ಲಿ ಏನಿರ್ಬಾರ್ದು? ಅಹಂಕಾರ ಇರಬಾರ್ದು. ಸೇವೆ ಎಲ್ಲಿ ಇರುತ್ತೋ ಅಲ್ಲಿ ಅಹಂಕಾರ ಇರೋದಿಲ್ಲ. ಒಂದ್ ವೇಳೆ ಅಹಂಕಾರ ಇತ್ತು ಅಂತ ಎಣ್ಕೊಳ್ಳಿ, ಅಲ್ಲಿ ಸೇವೆ ಇರೋದಿಲ್ಲ. ಹಾಗಾಗಿ ನಾವು ವ್ಯಕ್ತಿನ ತಿಳ್ಕೊಳ್ಳೋದು ಹೇಗೆ?
ಅವನು ಸೇವೆ ಕೊಡ್ತಾ ಇದ್ದಾನೆ ನಮಗೆ, ಅವನಲ್ಲಿ ಡಿವೋಷನಲ್ ಸರ್ವಿಸ್ ಇದೆ ಅಂತ ತಿಳ್ಕೊಳ್ಳೋದು ಹೇಗೆ? ಅವನ ಒಂದ್ ವೇಳೆ ಅಹಂಕಾರ ಇಲ್ಲದೆ ಇದ್ರೆ ನಾವು ತಿಳ್ಕೊಬೇಕು ಅವನ ಹತ್ರ ಸೇವಾ ಭಾವ ಇದೆ ಅಂತ. ಒಂದ್ ವೇಳೆ ಅಹಂಕಾರ ಇದ್ರೆ ನಾವು ತಿಳ್ಕೊಬೇಕು ಅವನಲ್ಲಿ ಸೇವಾ ಭಾವ ಇಲ್ಲ ಅಂತ. ಸೊ ಇದು ಒಂದೇ ನಮಗೆ ಮೆಜರ್ಮೆಂಟ್, ಒಂದೇ ಅಳತೆಗೋಲು ನಾವು ತಿಳ್ಕೊಳ್ಳಿಕ್ಕೆ, ಸೇವೆ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳಿಕ್ಕೆ. ಅದು ಒಂದು ನಮ್ಗೆ ಸಾಧನ, ಅಹಂಕಾರ ರಹಿತವಾಗಿರುವಂಥದ್ದೇ ಸೇವಾ ಭಾವ ಅಂತ. ಸೊ ಯಾವಾಗ ಅಹಂಕಾರ ರಹಿತವಾದಂತ ಸೇವಾ ಭಾವ ಇರುತ್ತೋ ಅಲ್ಲಿ ನಮ್ಮ ಆತ್ಮ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಆತ್ಮ ಜ್ಞಾನ ನಮ್ಗೆ ಸಿಗಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಶಾರ್ಟ್ ಆಗಿ ಏನಂದ್ರೆ ಕೆಲವರು ಧ್ಯಾನದಿಂದ, ಕೆಲವರು ಧ್ಯಾನದಿಂದ, ಕೆಲವರು ಜ್ಞಾನದಿಂದ, ಕೆಲವರು ಕರ್ಮಯೋಗದ ಮೂಲಕ ಆತ್ಮವನ್ನ ಅರ್ಥಕೊಳ್ತಾರೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮನ ಕುರಿತಾಗಿ ಹೇಳಿದ್ರು, ಇಲ್ಲಿ ಹೇಳ್ತಾ ಇರುವಂತದ್ದು ಈ ಶ್ಲೋಕದಲ್ಲಿ ಆತ್ಮದ ಕುರಿತಾಗಿ ಭಗವಂತ ಹೇಳ್ತಾರೆ. ಮಾತಾಜಿ 3 ಜನರಿಗೆ ಹೇಳಿಸಿ. ಓಕೆ ಸರಿ. ಲಕ್ಷ್ಮೀ ಬಿ ಮಾತಾಜಿ, ಮಲ್ಗಮ್ಮ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಧ್ಯಾನೇನಾತ್ಮಾನಿ ಪಶ್ಯಂತಿ ಕೇಚಿದಾತ್ಮಾನ ಆತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ಎಲ್ಲಿ ಮಿಸ್ಟೇಕ್ ಆಯ್ತು? ಇಲ್ಲ ಸರಿ ಬಂತು. ಇಲ್ಲಿ ಕೇಚಿದ ಆತ್ಮಾನಂ ಅಂತ ನೀವು ಹೇಳ್ಬೇಕಿತ್ತು. ಕೇಚಿದ ಆತ್ಮಾನಂ ಆತ್ಮನ, ಕೇಚಿದಾತ್ಮಾನಿ ಆತ್ಮನ. ಅಲ್ಲಿ ಮ ಹೇಳ್ಬೇಕು ನೀವು, ಮ ಉಚ್ಚಾರಣೆ ಬರಲ್ಲ ನಿಮ್ದು. ಓಕೆ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಹೇಳಿ ಮಾತಾಜಿ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಗಾಯತ್ರಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಯಾರು? ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಆಯ್ತು ಪ್ರಭುಜಿ. ಬೇಗ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಜಾಗೃತರಾಗಿರಿ, ಯಾಕಂದ್ರೆ ಸಮಯ ಇಲ್ಲ ಅಲ್ಲ, ಮುಂದೆ ಮತ್ತೆ ತರಗತಿ ಇದೆ. ಹಾಗಾಗಿ ಸೊ ನೀವು ಆದಷ್ಟು ಎಷ್ಟು ಸಹಕರಿಸ್ತೀರೋ ನೀವೇ ಸಹಕರಿಸ್ಬೇಕು. ಇಲ್ಲಿ ನೀವು ಎಷ್ಟು ಸಹಕರಿಸ್ತೀರೋ ಅಷ್ಟು ನಮಗೂ ಕೂಡ, ನಿಮ್ಗೂ ಕೂಡ ತಿಳ್ಕೊಳ್ಳಿಕ್ಕೆ, ನಮಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಕಂಟಿನ್ಯೂ ಮಾಡಿ ಪ್ರಭುಜಿ. ಯಾರು ಹೇಳ್ಬೇಕು ಮಾತಾಜಿ? ಅವ್ರು ಹೇಳಿದ್ರಲ್ಲ, ಕೃಷ್ಣ ಪ್ರಭುಜಿ ಹೇಳ್ತೀನಿ ಅಂತ ಹೇಳಿದ್ರು. ಹರೇ ಕೃಷ್ಣ ಮಾತಾಜಿ ಓದ್ಲಾ? ಸ್ವಲ್ಪ ನೀವು ನೆಟ್ವರ್ಕ್ ಇದ್ದ ಜಾಗಕ್ಕೆ ಬನ್ನಿ ಪ್ರಭುಜಿ. ಕೇಳ್ತಾ ಇದೆ, ಬ್ರೇಕ್ ಆಗ್ತಾ ಇದೆ ನಿಮ್ದು. ಹರೇ ಕೃಷ್ಣ. ಮತ್ತೆ ನಿಮ್ಗೆ ಇದು ಕರೆಕ್ಷನ್ ಮಾಡ್ಲಿಕ್ಕೆ ಆಗಲ್ಲ. ಹೌದು, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಅದು ನೆಕ್ಸ್ಟ್ ಹೇಳಿ ಮಾತಾಜಿ. ಯಾರು? ಹೇಳಿ ಗಾಯತ್ರಿ ಮಾತಾಜಿ. ಹೇಳ್ತೀರಿ ಮಾತಾಜಿ? ಶ್ಲೋಕ 25. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸರಿಯಾಗಿತ್ತ ಮಾತಾಜಿ? ಹರೇ ಕೃಷ್ಣ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಗ್ಯಾಪ್ ಕೊಡ್ಬೇಡಿ. ಗ್ಯಾಪ್ ಯಾಕೆ ಹೇಳಿ ಕೊಡ್ತೀರಾ ಅಲ್ಲಿ? ಮಾತಾಜಿ. ಬೇಗ ಬೇಗ ಹೇಳಿ. ಶ್ಲೋಕ ಬೇಗನೆ ಹೇಳೋದ್ 25. ಬೇಡ, ನೀವು ಸ್ಲೋ ಆಗಿ ಹೇಳಿ, ಗ್ಯಾಪ್ ಬಿಡ್ಬೇಡಿ. ಶ್ಲೋಕ 25. ಧ್ಯಾನೇನಾತ್ಮಾನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ. ಹರೇ ಕೃಷ್ಣ ಮಾತಾಜಿ. ಆಯ್ತಾ? ಆಯ್ತು ಮಾತಾಜಿ. ಹರೇ ಕೃಷ್ಣ. ಸರಿ ಇತ್ತ ಮಾತಾಜಿ? ಸರಿ ಮಾತಾಜಿ, ಸರಿ ಇತ್ತು. ಒಂದಿಷ್ಟು 3 ಜನ ಆದ್ರ? ಆಯ್ತು ಮಾತಾಜಿ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13 26ನೇ ಶ್ಲೋಕ. ಅನ್ಯೇ ತ್ವೇವಂ ಅಜಾನಂತಃ ಶ್ರುತ್ವಾ ಅನ್ಯೇಭ್ಯ ಉಪಾಸತೆ
ತೇಪಿ ಚಾತೀತರಂತೇವ ಮೃತ್ಯುಂ ಶ್ರುತಿ ಪರಾಯಣಾಃ. ಇದರ ಒಂದು ಉಚ್ಚಾರಣೆ ಅನ್ಯೇ ತ್ವೇವಂ ಅಜಾನಂತಹ. ಇಲ್ಲಿ ಬಿಡಿಸಿದಾಗ ತು ಏವಂ ಅಜಾನಂತಹ ಅಂತ ನೀವು 2 ಪದ ಮಾಡಿ, ತ್ವೇವಂ 1 ಪದ ಮಾಡಿ, ಅಜಾನಂತಹ 2ನೇ ಪದ ಮಾಡಿ, ಅಲ್ಲಿ ಮ ಆದ್ಮೇಲೆ ಅ ಸೇರಿಸಿ. ತ್ವೇವಂ ಅಜಾನಂತಹ. ಶ್ರುತ್ವಾನೇಭ್ಯ, ಇದು ಬಿಡಿಸಿದಾಗ ಶ್ರುತ್ವಾ ಅನ್ಯೇಭ್ಯ ಅಂತ ಹೇಳಿ ಆಗುತ್ತೆ. ಕೂಡಿ ಹೇಳಿ, ಶ್ರುತ್ವಾನ್ಯೇಭ್ಯ ಉಪಾಸತೆ. ತೇಪಿ, ತೇಪಿ ಬಿಡಿಸಿದಾಗ ತೇ ಅಪಿ ಅಂತ ಆಗುತ್ತೆ. ಚಾತಿತರಂತೇವ, ಇಲ್ಲಿ ಬಿಡಿಸಿದಾಗ ಚ ಅತಿತರಂತಿ, ಚ ಅತಿ ತರಂತಿ ಏವ ಅಂತ 3 ಪದ ಆಗುತ್ತೆ. ಚಾತಿತರಂತೇವ ಅಂತ ಕೂಡ್ಸಿ ಹೇಳಿ. ಮೃತ್ಯುಂ ಶ್ರುತಿ ಪರಾಯಣಾಃ, ಇಲ್ಲಿ ಶ್ರುತಿ 1 ಪದ, ಪರಾಯಣಾಃ ಇನ್ನೊಂದು ಪದ, ಶ್ರುತಿ ಪರಾಯಣಾಃ. ಸೊ ಇದ್ರೊಂದು ಉಚ್ಚಾರಣೆ. ಅನ್ಯೇ, ಅನ್ಯ ಅಂದ್ರೆ ಇನ್ನು ಕೆಲವರು. ಈಗಾಗಲೇ ನಾವು 3 ಜನರು ತಿಳ್ಕೊಂಡ್ವಿ, ಧ್ಯಾನ ಯೋಗ, ಜ್ಞಾನ ಯೋಗ ಮತ್ತೆ ಕರ್ಮಯೋಗ. ಇಲ್ಲಿ ಮತ್ತೆ ಇನ್ನು ಕೆಲವರು ಅಂತ ಹೇಳಿ ಭಗವಂತ ಮುಂದುವರಿಸ್ತಾ, ತ್ವೇವಂ ಅಜಾನಂತಹ, ತು ಏವಂ ಅಜಾನಂತಹ. ತು ಅಂತಂದ್ರೆ ಆದರೆ ಅಂತ ಹೇಳಿ. ಏವಂ ಅಜಾನಂತಹ, ಏವಂ ಅಜಾನಂತ ಅಂದ್ರೆ ಜ್ಞಾನವನ್ನ ನೇರವಾಗಿ ತಿಳಿಯದವರು ಅಂತ ಹೇಳಿ. ತು ಏವಂ ಅಜಾನಂತಹ, ಅಜಾನಂತಹ, ಅಜಾನಂತ ಅಂದ್ರೆ ತಿಳಿಯದವರಿಗೆ ಅಜಾನಂತಹ ಅಂದ್ರೆ ಅದೇ ಜ್ಞಾನವನ್ನ ನೇರವಾಗಿ ತಿಳಿಯದವರು. ಶ್ರುತ್ವಾನೇಭ್ಯ ಉಪಾಸತೆ ಅಂದ್ರೆ ಶ್ರುತ್ವ ಅನ್ಯೇಭ್ಯ, ಜ್ಞಾನವನ್ನ ನೇರವಾಗಿ ತಿಳ್ಕೊಳ್ಳಿಕ್ಕಾಗದೆ ಅಂದ್ರೆ ನನಗೆ ಸ್ವತಃ ತಿಳ್ಕೊಳ್ಳಿಕ್ಕಾಗದೆ ಇದ್ರೆ ಏನ್ ಮಾಡಬೇಕು, ನಾವು ಕೇಳಿ ತಿಳ್ಕೋಬೇಕು ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಕೇಳಿ, ಶ್ರುತ್ವ ಕೇಳುವಂಥದ್ದು, ಶ್ರವಣ ಮಾಡುವಂಥದ್ದು. ಯಾರಿಂದ? ಅನ್ಯೇಭ್ಯ, ಅನ್ಯೇಭ್ಯ ಅಂತಂದ್ರೆ ಬೇರೆಯವರಿಂದ. ಬೇರೆಯವರಿಂದ ಅಂದ್ರೆ ಯಾರು? ಉಪಾಸತೆ. ಬೇರೆಯವರಿಂದ ಯಾರು? ಬೇರೆಯವರಿಂದ ಗುರುಗಳಿಂದ. ಹೌದು ತಾನೆ? ನಾವು ಕೇಳಿ ತಿಳ್ಕೊಳ್ಳೋದು ಯಾರಿಂದ ತಿಳ್ಕೊಳ್ತೇವೆ? ಯಾರು ಗೊತ್ತಿಲ್ಲ ವ್ಯಕ್ತಿಯಿಂದ ತಾನೆ. ಗೊತ್ತಿಲ್ಲ ವ್ಯಕ್ತಿಯಿಂದ ನಾವು ಕೇಳಿ ತಿಳ್ಕೊಳ್ಳೋದಿಲ್ಲ, ಗೊತ್ತಿರೋ ವ್ಯಕ್ತಿಯಿಂದ ತಾನೇ ನಾವು ಕೇಳಿ ತಿಳ್ಕೊಳ್ಳೋದು. ಗೊತ್ತಿರೋ ವ್ಯಕ್ತಿಗೆ ಏನಂತ ಹೇಳ್ತೇವೆ ನಾವು? ಗುರುಗಳು ಅಂತ ಹೇಳ್ತೇವೆ. ಸೊ ಜ್ಞಾನಿಗಳಿಂದ ಅಂತ ಹೇಳ್ತೇವೆ, ಜ್ಞಾನಿ ಅಂತ ಹೇಳ್ತೇವೆ. ಹಾಗಾಗಿ ಕೇಳ್ಬೇಕು. ಯಾರಿಂದ? ಗುರುಗಳಿಂದ, ಜ್ಞಾನಿಗಳಿಂದ. ಏನ್ ಮಾಡ್ಬೇಕು? ಜ್ಞಾನಿಗಳಿಂದ ಕೇಳಿ ಉಪಾಸತೆ. ಉಪಾಸತೆ ಅಂದ್ರೆ ಅದನ್ನ ಭಜಿಸುವಂತದ್ದು, ಉಪಾಸಿಸುವಂತದ್ದು ಅಂತ ಇಲ್ಲಿ ಹೇಳ್ತಾರೆ. ತೇ ಅಪಿ ಚಾತಿ ತರಂತೇವ. ತೇ ಅಪಿ ಅಂದ್ರೆ ಅವರು ಕೂಡ ಅತಿತರಂತತಿ. ಅತಿತರಂತಿ ಚ ಅತಿತರಂತತಿ ಅಂತಂದ್ರೆ ದಾಟ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಅತಿತರಂತಿ ಅಂದ್ರೆ ದಾಟ್ತಾರೆ. ಏನ್ ದಾಟ್ತಾರೆ? ಮೃತ್ಯುಂ. ಮೃತ್ಯುಂ ಅಂದ್ರೆ ಮರಣ ಸಾಗರವನ್ನ ದಾಟ್ತಾರೆ. ಶ್ರುತಿ ಪರಾಯಣಾಃ. ಯಾಕೆ ಅವರು ಈ ಮರಣವನ್ನ ದಾಟ್ತಾರೆ? ಯಾಕೆಂದ್ರೆ ಅವರು ಶ್ರುತಿ ಪರಾಯಣಾಃ. ಶ್ರುತಿ ಅಂದ್ರೆ ಈ ಒಂದು ಉಪದೇಶಕ್ಕೆ, ಕೇಳುವುದಕ್ಕೆ, ಶ್ರವಣದ ವಿಧಾನಕ್ಕೆ ತಮ್ಮನ್ನ ತಾವು ಶರಣಾಗಿರ್ತಿಸಿಕೊಂಡಿರ್ತಾರೆ. ಅಂದ್ರೆ ಶ್ರುತಿ ಪರಾಯಣದಲ್ಲಿ, ಶ್ರುತಿ ಶ್ರವಣ ವಿಧಾನದಲ್ಲಿ ಮನಸ್ಸಿಟ್ಟಂತವರಾಗಿರ್ತಾರೆ. ಅದಕ್ಕಾಗಿ ಅವರಿಗೆ ಈ ಒಂದು ಪರಿಣಾಮ ಆಗುತ್ತೆ. ಯಾವುದು? ಮರಣ ಸಾಗರವನ್ನ ದಾಟ್ತಾರೆ. ಸೊ ಇದೇನ್ ಅರ್ಥ ಕೊಡ್ತಂದ್ರೆ ಅನ್ಯೇ ಏವಂ ಅಜಾನಂತಹ, ಇನ್ನು ಕೆಲವರು ಆತ್ಮ ಪ್ರಕೃತಿ ಜ್ಞಾನವನ್ನ ನೇರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂತವ್ರು ಅನ್ಯೇಭ್ಯ ಶ್ರುತಿ ಉಪಾಸತೆ. ಅವರು ಗುರುಗಳಿಂದ ಶ್ರವಣ ಮಾಡಿ ಭಕ್ತಿಯಿಂದ ಅವರ ಸೇವೆಯನ್ನ ಮಾಡ್ಬೇಕು, ಕೇಳಿ ತಿಳ್ಕೋಬೇಕು. ತೇ ಅಪಿ ಮೃತ್ಯು ಅತಿತರಂತತಿ. ಸೊ ಅಂತ ಕೇಳಿ ತಿಳ್ಕೊಂಡ್ರು ಕೂಡ ಅವರು ಮರಣ ಸಾಗರವನ್ನ ಅವರು ದಾಟಬಹುದು. ಯಾಕೆಂದ್ರೆ ಅವರು ಶ್ರುತಿ ಪರಾಯಣಾಃ. ಯಾಕೆಂದ್ರೆ ಅವರು ಶಾಸ್ತ್ರ ಶ್ರುತಿ ಹೇಳುವುದನ್ನೇ ಅನುಸರಿಸ್ತಾರೆ ಅಂತ ಹೇಳಿ. ಶ್ರುತಿ ಪರಾಯಣಾಃ. ಯಾಕಂದ್ರೆ ಈಗ ಗುರುಗಳು ನಮ್ಗೆ ಗುರು ಪರಂಪರೆಯಿಂದ ಬಂದದನ್ನೇ ಹೇಳುವಂಥದ್ದು ಅಲ್ಲ. ತಮ್ಮ ಒಂದು ಊಹಾಪೋಹ ಇಲ್ಲ ಅಲ್ಲಿ. ತತ್ವಜ್ಞಾನಿಗಳು ಹೇಳುವಂಥದ್ದು ಇಲ್ಲ ಅಲ್ಲಿ. ಗುರುಗಳು ಗುರು ಪರಂಪರೆಯಿಂದ ಮೂಲಕ ಬಂದಿರೋದನ್ನೇ ನಮ್ಗೆ ತಿಳಿಸೋದ್ರಿಂದ, ಶಾಸ್ತ್ರಗಳೇನ್ ಹೇಳುತ್ತೋ ಅದನ್ನೇ ನಾವು ಕೇಳಿ ಅನುಸರಿಸೋದ್ರಿಂದ ನಾವು ಮರಣ ಸಾಗರದಿಂದ ಈ ಒಂದು ಮೃತ್ಯು ಸಂಸಾರ ಸಾಗರದಿಂದ ನಾವು ಪಾರಾಗ್ತೇವೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಜ್ಞಾನವನ್ನ ನೇರವಾಗಿ ತಿಳಿದವರು ಗುರುಗಳ ಉಪದೇಶವನ್ನ ಕೇಳಿ ಭಕ್ತಿ ಭಾವದಿಂದ ಸೇವಿಸಿದರೆ ಅವರು ಕೂಡ ಮರಣ ಸಾಗರವನ್ನ ದಾಟ್ತಾರೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಹೇಳಿದ್ರ ನೀವು? ಅವ್ರದ್ದು ಆಯ್ತು ಮಾತಾಜಿ. ಹಾ ಹರೇ ಆಯ್ತು ಕೃಷ್ಣ. ಮಾತಾಜಿ. ಹಾ ಹರೇ ಕೃಷ್ಣ. ಕೊಡೆಕಲ್ ಮಾತಾಜಿ, ಹರಣಿ ಕಕ್ಕೇರಿ ಮಾತಾಜಿ,
ಮತ್ತೆ ಈಗ ಗೀತಾ ಮಾತಾಜಿ ಹೇಳಿ ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 26. ಅನ್ಯೇತಮೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತೈವ ಮೃತ್ಯುಂ ಶ್ರುತಿಪರಾಯಣಃ. ಹರೇ ಕೃಷ್ಣ. ಇಲ್ಲಿ ನ ಹ ಅಂತಲ್ಲ, ನ ಇದೆ. ನಕ್ಕೆ ಆ ಸ್ವರ ಕೂಡಿದಾಗ ವಿಸರ್ಗ ಕೂಡ ಆನೆ ಬರ್ಬೇಕು. ಹಾ ಸರಿ ಸರಿ ಮಾತಾಜಿ. ಶ್ರುತಿಪರಾಯಣ ಹೇಳಿ. ಶ್ಲೋಕ ಶ್ರುತಿ 20. ಪರಾಯಣ ಹಾ ಬರ್ಬೇಕು, ಹ ಅಲ್ಲ ಹ. ಹಾ ಮಾತಾಜಿ. ಕಂಟಿನ್ಯೂ ಮಾಡಿ. ಶ್ಲೋಕ 26. ಅನ್ಯೇ ತ್ವೇವಂ ಅಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಧನ್ಯವಾದ. ಶ್ಲೋಕ 26. ಅನ್ಯೇ ತ್ವೇವಮಜಾನಂತಃ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ ಆಯ್ತು. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13 ಶ್ಲೋಕ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞಯ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಉಚ್ಚಾರಣೆ. ಯಾವತ್ ಸಂಜಾಯತೆ ಕಿಂಚಿತ್, ವ್ಯಂಜನ ಇದೆ ತಕ್ಕೆ, ಎರಡು ಕಡೆ ತಕ್ಕೆ. ಹೇಗಿದೆ ಹಾಗೆ ಹೇಳಿ. ಸತ್ವಂ ಸ್ಥಾವರ ಜಂಗಮಂ. ಸ್ಥಾವರ ಜಂಗಮಂ ಅನ್ನೋದು ಎರಡು ಪದ. ಸ್ಥಾವರ ಜಂಗಮಂ ಹಾಗೆ ಹೇಳಿ. ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್. ಇಲ್ಲಿ 3 ಪದಗಳು ಬರುತ್ತೆ. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ಅಂತ ಹೇಳಿ 3 ಪದ. ಸೊ ಹೇಗಿದೆ ಹಾಗೆ ಹೇಳಿ. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ. ದಕ್ಕೆ ವ್ಯಂಜನ ಇರೋದ್ರಿಂದ ದಕ್ಕೆ ವವತ್ ಬಂದಾಗ ಹೇಳ್ಬೇಕು. ತದ್ವಿದ್ಧಿ ಭರತರ್ಷಭ. ಇದ್ರ ಒಂದು ಉಚ್ಚಾರಣೆ. ಯಾವತ್ ಅಂದ್ರೆ ಯಾವಾಗಲಾದರೂ ಅಂತ. ಸಂಜಾಯತೆ ಅಂದ್ರೆ ಇಲ್ಲಿ ಈ ಒಂದು ಹುಟ್ಟುತ್ತಲ್ಲ, ಅದಕ್ಕೆ ಸಂಜಾಯತೆ ಅಂತ ಹೇಳ್ತಾರೆ. ಅಥವಾ ಒಂದು ಅಸ್ತಿತ್ವಕ್ಕೆ ಬರೋದಕ್ಕೆ ಸಂಜಾಯತೆ ಅಂತ ಹೇಳ್ತಾರೆ. ಯಾವಾಗ್ಲಾದ್ರೂ ಈ ಒಂದು ಅಸ್ತಿತ್ವಕ್ಕೆ ಬಂದ್ರೆ ಹುಟ್ಟುತ್ತದೆ. ಕಿಂಚಿತ್ ಸತ್ವಂ. ಕಿಂಚಿತ್ ಅಂದ್ರೆ ಯಾವ್ದಾದ್ರು ಜೀವಿ ಇಲ್ಲಿ ಹೇಳ್ತಾ ಇರುವಂತದ್ದು. ಸತ್ವಂ ಅಂದ್ರೆ ಜೀವಿ. ಸ್ಥಾವರ ಜಂಗಮಂ ಅಂದ್ರೆ, ಸ್ಥಾವರ ಅಂದ್ರೆ ಈ ಒಂದು ಚಲನರಹಿತವಾಗಿರುವಂತದಕ್ಕೆ ಸ್ಥಾವರ ಅಂತ ಕರೀತಾರೆ. ಚಲನರಹಿತವಾಗಿರೋದೇನು ನಮ್ಮ ಪ್ರಕೃತಿಯಲ್ಲಿ? ಈ ಬೆಟ್ಟ, ಗುಡ್ಡ, ಮರ, ಇವೆಲ್ಲವಕ್ಕೂ ಕೂಡ ಏನು ಸ್ಥಾವರ ಅಂತ ಹೇಳ್ತಾರೆ. ಜಂಗಮಂ ಅಂದ್ರೆ ಅದ್ರ ಅಪೋಸಿಟ್. ಅಪೋಸಿಟ್ ಅಂದ್ರೆ ಏನು? ಚಲನಶೀಲವಾಗಿರುವಂತದ್ದು. ಚರ ಅಂತ ಕರೀತಾರೆ ಇದಕ್ಕೆ. ಚಲನಶೀಲವಾಗಿರುವಂತದ್ದು ಯಾವ್ಯಾವ್ದು? ಮಾನವ, ಪ್ರಾಣಿ, ಯಾವ್ದು 84 ಲಕ್ಷ ಜೀವರಾಶಿಗಳಲ್ಲಿ ಚಲನಶೀಲರಾಗಿವೋ ಅವುಗಳಿಗೆ ಏನಂತ ಕರೀತಾರೆ? ಜಂಗಮಂ. 84 ಲಕ್ಷ ಜೀವರಾಶಿಗಳಲ್ಲಿ ಮರನೂ ಕೂಡ ಇದೆ, ಬಟ್ ಅದ್ ಮರ ಚಲಿಸೋದಿಲ್ಲ ಅಲ್ಲ, ಮೂವ್ಮೆಂಟ್ಸ್ ಇಲ್ಲ ಅದ್ರದ್ದು. ಯಾವಾಗ ಗಾಳಿ ಬರುತ್ತೋ ಅವಾಗ ಅದ್ರದ್ದು ಎಲೆಗಳು ಹಾರಾಡುತ್ತೆ. ಈ ಮಾನವ, ಪ್ರಾಣಿ ಇವೆಲ್ಲವೂ ಕೂಡ ಜಂಗಮಂ. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ಅಂದ್ರೆ ದೇಹ ಅಂದ್ರೆ ಇಲ್ಲಿ ಕ್ಷೇತ್ರ, ದೇಹಕ್ಕೆ ಏನಂತ ಕರಿತೇವೆ? ಕ್ಷೇತ್ರಜ್ಞ ಅಂದ್ರೆ ಯಾರು? ಆತ್ಮ. ಸೊ ಈ ಒಂದು ದೇಹ ಆತ್ಮದ ಸಂಯೋಗದಿಂದ ತದ್ವಿಧಿ. ಸೊ ಇಲ್ಲಿ ಅದನ್ನ ತಿಳಿದುಕೋ ಅಂತ ಹೇಳ್ತಾ ಇರುವಂತದ್ದು. ಯಾರಿಗೆ ತಿಳಿದುಕೋ ಅಂತ ಹೇಳ್ತಾ ಇರುವಂತದ್ದು? ಭರತರ್ಷಭ, ಭರತ ವಂಶದ ಶ್ರೇಷ್ಠಾರ್ಜುನಿಗೆ ಹೇಳ್ತಾ ಇರುವಂತದ್ದು. ಏನೇನು ಒಂದೊಂದ್ ಲೈನ್ ಅರ್ಥ ಕೊಡುತ್ತಂದ್ರೆ, ಯಾವತ್ ಕಿಂಚಿತ್ ಕಿಂಚಿತ್ ಸತ್ವಂ ಸಂಜಾಯತೆ ಅಂತ ಹೇಳ್ತಾರೆ. ಅದನ್ನ ಉಲ್ಟ ಪಲ್ಟ ಆಗುತ್ತೆ. ಹೇಗೆ ನಮಗೂ ಕನ್ನಡವನ್ನ ಇಂಗ್ಲಿಷ್ ನಲ್ಲಿ ಬರ್ದಾಗ ಹೇಗೆ ಹಿಂದೆ ಮುಂದೆ ಆಗುತ್ತೋ ಹಾಗೆ ಇಲ್ಲಿ ಕೂಡ ಸ್ವಲ್ಪ ಸಂಸ್ಕೃತದಲ್ಲಿ ನಾವು ಕನ್ನಡ ಓದುವಾಗ ಹಿಂದೆ ಮುಂದೆ ಆಗತ್ತೆ. ಯಾವತ್ ಕಿಂಚಿತ್ ಸತ್ವಂ ಸಂಜಾಯತೆ ಅಂತ ಕರೀತಾರೆ. ಈ ಲೋಕದಲ್ಲಿ ಯಾವ ಜೀವಿ ಹುಟ್ಟುತ್ತದೆಯೋ ಸತ್ವಂ ಜಂಗಮಂ, ಸ್ಥಾವರ ಜಂಗಮಂ, ಅದು ಚಲನರಹಿತವಾಗಿರ್ಲಿ ಅಥವಾ ಚಲನಶೀಲವಾಗಿರ್ಲಿ. ಆಮೇಲೆ ತತ್ ಕ್ಷೇತ್ರ ಕ್ಷೇತ್ರಿ ಸಂಯೋಗಾತ್ ವಿದ್ಧಿ ಅಂತ ಕರೀತಾರೆ ಅದಕ್ಕೆ. ಅಂದ್ರೆ ಅದು ಕ್ಷೇತ್ರ ಅಂದ್ರೆ ದೇಹ, ಕ್ಷೇತ್ರಜ್ಞ ಅಂದ್ರೆ ಆತ್ಮ, ಸಂಯೋಗದಿಂದಲೇ ಆಗತ್ತೆ ಅನ್ನೋದನ್ನ ನೀ ತಿಳಿದುಕೋಬೇಕು ಅರ್ಜುನ ಅಂತ ಇಲ್ಲಿ ಹೇಳ್ತಾರೆ.
ಸ್ಥಾವರ ಜಂಗಮಗಳಾದ ಎಲ್ಲ ಜೀವಿಗಳ ಜನನವೇ ದೇಹ ಮತ್ತೆ ಆತ್ಮದ ಸಂಯೋಗದಿಂದ ಆಗುತ್ತದೆ ಅಂತ ಸಿಂಪಲ್ ಆಗಿ ಮ್ಯೂಟ್ ಮಾಡ್ಕೊಳ್ಳಿ ಯಾರು ನೋಡಿ. ಈ ಸ್ಥಾವರ ಜಂಗಮಗಳಾದ ಎಲ್ಲಾ ಜೀವಿಗಳು ಅಂದ್ರೆ ಚಲಿಸದ ಜೀವಿಗಳಾದ ಎಲ್ಲವೂ ಎಲ್ಲ ಜೀವಿಗಳ ಜನನವೇ ದೇಹ ಮತ್ತೆ ಆತ್ಮ ಸಂಯೋಗದಿಂದ ಆಗತ್ತೆ, ಬೇರೆ ಇದರಿಂದ ಆಗಲ್ಲ, ದೇಹ ಮತ್ತೆ ಆತ್ಮ ಸಂಯೋಗದಿಂದಾನೇ ಆಗತ್ತೆ ಅಂತ ನೀ ತಿಳಿದುಕೋ ಅರ್ಜುನ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಮಾತಾಜಿ ಕಂಟಿನ್ಯೂ. ಓಕೆ ಮಾತಾಜಿ, ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ, ಅನಂತ ಹರೇ ಕೃಷ್ಣ. ಪ್ರಭುಜಿ, ಸೌಮ್ಯಶ್ರೀ ಮಾತಾಜಿ. ಶ್ಲೋಕ 27. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಆಯ್ತಾ ಮಾತಾಜಿ? ಒಬ್ರು ಯಾರಾದ್ರೂ ಹೇಳ್ಬೇಕು ಅನ್ಸುತ್ತೆ ಇನ್ನು. ಹೇಳ್ಬೇಕಿದೆ ಪ್ರಭುಜಿ ಮಾತಾಜಿ. ಕಾಂತಮಣಿ ಮಾತಾಜಿ ಹೇಳಿ ನೀವು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಗ್ಯಾಪ್ ಬಿಡ್ಬೇಡಿ. ಮಾತಾಜಿ ಹೇಳಿ, ಕಾಂತಮಣಿ ಮಾತಾಜಿ ಹೇಳಿ ಬೇಗ. ಹರೇ ಕೃಷ್ಣ ಮಾತಾಜಿ. ಅದು ಮ್ಯೂಟ್ ಅಲ್ಲೇ ಹೇಳ್ತಾ ಇದ್ದೀನಿ, ಸಾರಿ ಮಾತಾಜಿ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13 28ನೇ ಶ್ಲೋಕ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಇದರೊಂದು ಉಚ್ಚಾರಣೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ತಿಷ್ಠಂತಂ ಪರಮೇಶ್ವರಂ. ಸೊ ಆಸ್ ಇಟ್ ಈಸ್ ಇದೆ ಹಾಗೆ ಹೇಳಿ. ಆಮೇಲೆ ವಿನಶ್ಯತ್ಸ್ವ ವಿನಶ್ಯತ್ಸ್ವ ವಿನಶ್ಯಂತಂ, ಇಲ್ಲಿ 2 ಪದಗಳಾಗುತ್ತೆ. ವಿನಶ್ಯತ್ಸು ವಿನಶ್ಯಂತಂ, ವಿನಶ್ಯತ್ಸು ವಿನಶ್ಯಂತಂ ಕೂಡಿ ಹೇಳ್ಬೋದು, ಅಥವಾ ವಿನಶ್ಯತ್ಸು ವಿನಶ್ಯಂತಂ ಅಂತ ಬಿಡಿಸಿ ಹೇಳ್ಬೋದು. ವಿನಶ್ಯತ್ಸು ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಸೊ ಆಸ್ ಇಟ್ ಈಸ್ ಹೇಳಿ. ಇದರ ಒಂದು ಅರ್ಥ ತಿಳ್ಕೊಂಡ್ ಬರೋಣ. ಸಮಂ, ಸಮಂ ಅಂದ್ರೆ ಸಮವಾಗಿ. ಏನು ಸಮವಾಗಿ? ಸರ್ವೇಷು ಭೂತೇಷು, ಎಲ್ಲ ಜೀವಿಗಳಲ್ಲೂ, ತಿಷ್ಠಂತಂ ಎಲ್ಲ ಜೀವಿಗಳಲ್ಲಿ ಇರುವಂತಹ ಸಮವಾಗಿ ನೋಡ್ಬೇಕು. ಏನು ತಿಷ್ಠಂತಿ, ಏನ್ ಸಮವಾಗಿ ನೋಡ್ಬೇಕು? ನೆಲೆಸಿರುವಂತಹ. ಯಾರು ನೆಲೆಸಿದ್ದಾರೆ? ಪರಮೇಶ್ವರ. ಎಲ್ಲಾ ಜೀವಿಗಳಲ್ಲಿ ಯಾರು ನೆಲೆಸಿದ್ದಾರೆ? ಪರಮೇಶ್ವರ. ವಿನಶ್ಯತ್ಸು ವಿನಶ್ಯಂತಂ, ವಿನಶ್ಯತ್ಸು ಅಂದ್ರೆ ನಾಶವಾಗುವ ದೇಹಗಳಲ್ಲೂ ಅಂತ, ವಿನಾಶವಾಗುತ್ತೆ ದೇಹ, ಹಾಗಾಗಿ ವಿನಶ್ಯತ್ಸು ವಿನಶ್ಯಂತಂ, ನಾಶವಾಗುವ ದೇಹಗಳಲ್ಲೂ ನಾಶವಾಗದ ಪರಮಾತ್ಮನಿದ್ದಾನೆ ಅಂತ ಹೇಳಿ. ಅವಿನಾಶಂತಂ, ಅವಿನಶ್ಯತ್ಸು ಅವಿನಶ್ಯಂತಂ, ವಿನಾಶವಾಗದ ಪರಮಾತ್ಮ. ಯಃ ಪಶ್ಯತಿ ಸ ಪಶ್ಯತಿ. ಯಃ ಪಶ್ಯತಿ ಅಂದ್ರೆ ಯಾರು ಅಂತೆಯೇ ನೋಡ್ತಾರೋ, ಸ ಪಶ್ಯತಿ ನಿಜವಾಗಿ ಅವರು ಮಾತ್ರ ನೋಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಏನ್ ಅರ್ಥ ಕೊಡುತ್ತಂದ್ರೆ ಇದು ಸಹ ಸಮಂ ಸರ್ವೇಷು ಭೂತೇಷು, ಎಲ್ಲಾ ಜೀವಿಗಳಲ್ಲೂ ಪರಮೇಶ್ವರನು ಸಮವಾಗಿ ನೆಲೆಸಿರುವನು. ತಿಷ್ಠಂತಂ ಪರಮೇಶ್ವರಂ, ಸಮವಾಗಿ ನಿಂತಿರುವನು. ವಿನಶ್ಯತ್ಸು ವಿನಶ್ಯಂತಂ ವಿನಶ್ಯಂತಂ. ಸೊ ದೇಹಗಳು ನಾಶವಾದರೂ ಪರಮಾತ್ಮ ನಾಶವಾಗದೇ ಉಳಿತಾನೆ. ಆಮೇಲೆ ಯಃ ಪಶ್ಯತಿ ಸ ಪಶ್ಯತಿ. ಸೊ ಇದನ್ನು ಹೀಗೆ ನೋಡಲು ಶಕ್ತನಾದವನೇ ನಿಜವಾಗಿ ಪರಮಾತ್ಮನನ್ನ ಕಾಣ್ತಾನೆ. ಸೊ ನನ್ನ ಒಳಗಡೆ ಇರುವಂತ ಆತ್ಮ ಜೊತೆಗಿರುವಂತ ಪರಮಾತ್ಮ ಯಾವಾಗ ಈ ಒಂದು
ದೇಹ ನಾಶ ಆದ್ಮೇಲೆ ಆತ್ಮ ಮತ್ತೆ ನಾಶ ಆಗೋದಿಲ್ಲ, ಮತ್ತೆ ಅದ್ರ ಜೊತೆಗಿರುವಂತ ಪರಮಾತ್ಮನೂ ಕೂಡ ನಾಶವಾಗದೆ ಉಳಿತಾನೆ. ಸೊ ಯಾರು ಹೀಗೆ ತಿಳಿಲಿಕ್ಕೆ ಶಕ್ತನಾಗಿರ್ತಾನೋ ಅಥವಾ ನಿಜವಾಗಿ ತಿಳ್ಕೊಳ್ತಾನೋ, ಸೊ ಅವನು ಮಾತ್ರ ಪರಮಾತ್ಮನನ್ನ ಕಾಣ್ತಾನೆ. ಪರಮಾತ್ಮನನ್ನ ಯಾರು ಕಾಣ್ಬಹುದು? ಈಗ ಹಿಂದೆ ಹೇಳಿದ್ರು ಹಿಂದಿನ ಶ್ಲೋಕದಲ್ಲಿ, ಪರಮಾತ್ಮನ ನೋಡ್ತಾನೆ, ಇಂಥವನು ಪರಮಾತ್ಮನನ್ನ ಕಾಣ್ತಾನೆ ಅಂತ ಹೇಳಿದ್ರು. ಸೊ ಹಾಗೆ ಯಾರು ಕಾಣ್ತಾರೆ ಪರಮಾತ್ಮನನ್ನ? ಸೊ ಹೀಗೆ ಯಾರು ಈ ಒಂದು ದೇಹ ನಾಶವಾದ್ರೂ ಪರಮಾತ್ಮ ನಾಶ ಆಗೋದಿಲ್ಲ ಅಂತ ಯಾರು ತಿಳ್ಕೊಳ್ತಾರೋ ಅವನು ಮಾತ್ರ ಪರಮಾತ್ಮನ ನೋಡ್ಬಹುದು ಅಂತ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಈ ಒಂದು ದೇಹಗಳಲ್ಲಿ ಸಮವಾಗಿ ನೆಲೆಸಿರುವಂತಹ ಅಜರಾಮರವಾದಂತ ಪರಮಾತ್ಮನನ್ನ ಯಾರು ನೋಡ್ತಾರೋ ಅವನೇ ನಿಜವಾದ ಜ್ಞಾನಿ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಜ್ಞಾನಿ ಯಾರು ಅಂತ ಹೇಳೋದೇ ಇದೆ. ಸೊ ಯಾರು ಹೀಗೆ ಪರಮಾತ್ಮನ ನೋಡ್ತಾನೆ ಅವನೇ ನಿಜವಾದ ಜ್ಞಾನಿ. ಮಾತಾಜಿ ಕಂಟಿನ್ಯೂ ಮಾಡಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ, ಲಲಿತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಿಶ್ಚತ್ವಾ ವಿನಿಶ್ಚಂತಂ ಯಃ ವಿನಶ್ಯತ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಿಶ್ಯತ್ವ ವಿನಿಶ್ಯಂತಂ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಹರೇ ಕೃಷ್ಣ. ಆಯ್ತು ಮಾತಾಜಿ, ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13 29 ಶ್ಲೋಕ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಂ ಈಶ್ವರಂ ನಾಹಿ ನಸ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಇದೊಂದು ಉಚ್ಚಾರಣೆ. ಸಮಂ ಪಶ್ಯನ್, ವ್ಯಂಜನ ಇದೆ ನಕ್ಕೆ, ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಂ ಈಶ್ವರಂ. ಇಲ್ಲಿ 2 ಪದ ಬರುತ್ತೆ. ಸಮವಸ್ಥಿತಂ ಒಂದು ಪದ, ಈಶ್ವರಂ 2ನೇ ಪದ. ನೀವಲ್ಲಿ ಮೀಶ್ವರಂ ಅಂತ ಇದೆಲ್ಲ, ಮೀಶ್ವರಂ ಅಂತ ಹೇಳೋಕ್ಕಿಂತ ಈಶ್ವರಂ ಅಂತ ಹೇಳಿದ್ರೆ ಒಳ್ಳೇದು. ಸಮವಸ್ಥಿತಂ ಈಶ್ವರಂ ಅಥವಾ ಸಮವಸ್ಥಿತಂ ಈಶ್ವರಂ. ಮತ್ತೆ ಇಲ್ಲಿ ನ ಹಿನಸ್ಯಾತ್ಮನಾತ್ಮಾನಂ, ನ ಹಿನಸ್ತಿ ಆತ್ಮನ ಆತ್ಮಾನಂ ಅಂತ ಹೇಳಿ 3 ಪದ ಬರುತ್ತೆ. ನ ಹಿನಸ್ಯಾತ್ಮನಾತ್ಮಾನಂ ಕೂಡಿ ಹೇಳ್ಬಹುದು. ತಥೋ ಯಾತಿ ಪರಾಂಗತಿಂ ಅಂತ. ಇದೊಂದು ಉಚ್ಚಾರಣೆ ತಿಳ್ಕೊಂಡ್ ಬರೋಣ. ಸಮಂ ಪಶ್ಯನ್, ಸಮವಾಗಿ ನೋಡ್ತಾ ಇರುವಂತಹ, ಸಮಂ ಸರ್ವತ್ರ ಈಶ್ವರಂ ಪಶ್ಯನ್ ಅಂತ ಹೇಳಿ ಕರೀತಾರೆ ಇದನ್ನ. ಎಲ್ಲ ಜೀವಿಗಳಲ್ಲೂ ಪರಮೇಶ್ವರನು ಸಮವಾಗಿ ನೆಲೆಸಿರುವನು ಅಂತ ಯಾರು ನೋಡ್ತಾರೋ, ಯಾರು ಪರಮೇಶ್ವರನ್ನ ಕಾಣ್ತಾರೋ, ನ ಆತ್ಮನಾಂ ಹಿನಸ್ತಿ ಅಂತ ಕರೀತಾರೆ. ನ ಹಿನಸ್ಯಾತ್ಮನಾತ್ಮಾನಂ ಅಂದ್ರೆ ತನ್ನನ್ನು ತಾನೇ ಈ ಹಿನಸ್ತಿ ಅಂತಂದ್ರೆ ಇಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ ಅವನತಿಗೊಳಗಾಗೋದಿರೋದನ್ನ ಹಿನಸ್ತಿ ಅಂತ ಕರೀತಾರೆ. ಅಂದ್ರೆ ಅವನತಿ ಹೇಗೆ ಆಗತ್ತೆ? ಅವನತಿ ಆಗೋದಿಲ್ಲ ಅಂತ ಹೇಳ್ತಾರೆ. ನ ಹಿನಸ್ತಿ, ನ ಅಂದ್ರೆ ಇಲ್ಲ, ಇಲ್ಲ, ಅವನತಿ ಇಲ್ಲ ಅಂತ ಅರ್ಥ. ಹಿನಸ್ತಿ ಯಾಕೆ ಹಿನಸ್ತಿನಾಗ್ತಾನೆ, ಅವನತಿ ಹೊಂದ್ತಾನೆ ಅಂದ್ರೆ ಅವನದಲ್ಲಿ ಇರುವಂತಹ ಒಂದು ರಾಗ ದ್ವೇಷದಿಂದ ಅಲ್ಲ. ರಾಗ ಅಂದ್ರೆ ಅತಿಯಾದ ಬಯಕೆ ಮತ್ತೆ ಅತಿಯಾದ ದ್ವೇಷ, ಇವುಗಳಿಂದ ಏನಾಗುತ್ತೆ? ಪಾಪ ನಮ್ಗೆ ಅಂಟ್ಕೊಳ್ಳುತ್ತೆ. ಆ ಪಾಪ ನಮ್ಗೊಂದು ಹಾನಿ ಉಂಟು ಮಾಡುತ್ತೆ. ಆ ಹಾನಿನೇ ಅವನತಿ ಅಲ್ಲ. ಸೊ ಹಾಗೆ ಯಾವಾಗ ನಾವು ಈ ಒಂದು ದ್ವೇಷ ಪಾಪದಿಂದ ಹಾನಿಗೆ ಒಳಗಾಗೋದಿಲ್ವೋ
ಅವನತಿ ಆಗೋದಿಲ್ವೋ ತಥೋ ಯಾತಿ ಪರಾಂ ಗತಿಂ. ತಥಾ ಪರಾಂ ಗತಿಂ ಯಾತಿ ಅಂತ ಕರೀತಾರೆ. ಇಂತಹ ಜ್ಞಾನದಿಂದ ನಾವು ಪರಮಗತಿಯನ್ನ ಪಡಿತೇವೆ, ಸೇರ್ತೇವೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ, ಯಾರು ಎಲ್ಲರಲ್ಲೂ ಕೂಡ ಸಮವಾಗಿ ಇರುವಂತಹ ಪರಮಾತ್ಮನನ್ನ ನೋಡ್ತಾರೋ ಅವರು ಯಾರಿಗೂ ಕೂಡ ಒಂದು ಹೀನ ಸ್ಥಿತಿಯನ್ನ ತಂದುಕೊಡೋದಿಲ್ಲ ಅಥವಾ ಅನ್ಯಾಯ ಮಾಡಲಾರರು. ಸೊ ಯಾರು ಅಂತ ಅನ್ಯಾಯವನ್ನ ಮಾಡೋದಿಲ್ವೋ ಅವರು ಪರಮಗತಿಯನ್ನ ತಲುಪ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಮಂಗಳಾಬಿ ಮಾತಾಜಿ, ಮನೋರಮಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 29 ಸಮಂ ಪಶ್ಯನ್ ಈ ಸರ್ವರ್ಥ ಸಮಾವಸ್ಥಿತಮೇಶ್ವರಂ ನಾಹಿನ ಸಾತ್ಮನಾತ್ಮಾನಂ ತಥೋ ಯಾಂತಿ ಪರಂ ಗತಿಂ. ತಥೋ ಯಾಂತಿ ಅಲ್ಲ, ತಥೋ ಯಾತಿ. ಮತಾಜಿ ಇದು ಹೇಳಿ ಮತಾಜಿ. ನ ಹಿನಸ್ಯಾತ್ಮನಾತ್ಮಾನಂ, ನ ಹಿನಸ್ತಿ ಆತ್ಮನ ಆತ್ಮಾನಂ ಅಂತ ಹೇಳಿ. ನ ಹಿನಸ್ತಾತ್ಮನ ಆತ್ಮಾನಂ ತಥೋ ಯಾಂತಿ ಪರಂ ಗತಿಂ. ರಾ ಇದೆ ಅಲ್ಲಿ, ಪರಾಂ ಗತಿಂ. ರಾ ರ ಒಂದ್ ಸ್ವಲ್ಪ ವ್ಯತ್ಯಾಸವನ್ನ ಗಮನಿಸಿ. ಮಾತಾಜಿ ಪರಂ ಗತಿ. ಹರೇ ಕೃಷ್ಣ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತ ಈಶ್ವರಃ. ವಸ್ಥಿತಂ ಅಂತ ಹೇಳ್ಬೇಕಲ್ಲ, ಅಲ್ಲಿ ಮ ಇದೆ, ಮ ಹಚ್ಚಬೇಕಲ್ಲ. ಸಮವಸ್ಥಿತಂ ಈಶ್ವರಂ. ಈಶ್ವರಂ ನ ಹಿನಸ್ಯಾತ್ಮ ಆತ್ಮಾನ ತಥೋ ಯಾತಿ ಪರಾಂ ಗತಿಂ. ಕೃಷ್ಣ ಮ್ಯೂಟ್ ಮಾಡ್ಕೊಳ್ಳಿ. ಯಾರ್ ನಾಯ್ಸ್ ಇದೆ, ಡಿಸ್ಟರ್ಬೆನ್ಸ್ ಇದ್ದವ್ರು ಮ್ಯೂಟ್ ಮಾಡ್ಕೊಳ್ಳಿ. ಹೇಳೋರು ಮಾತ್ರ ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೇಶ್ವರಂ ನ ಹಿನಸ್ಯಾತ್ಮನಾತ್ಮಾನಂ ತಥೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ನ ಹಿನಸ್ಯಾತ್ಮನ ಅದೊಂದ್ ಪದ. ನ ಹಿನಸ್ಯಾತ್ಮನ ಆತ್ಮಾನಂ ಮತ್ತೆ ಎರಡನೇ ಪದ. ನ ಹಿನಸ್ಯಾತ್ಮನ ಆತ್ಮಾನಂ. ಅಲ್ಲಿ ಅವಗ್ರಹ ಎರಡಿದೆಯಲ್ಲ, ಅವಗ್ರಹ ಎರಡಿದ್ರೆ ಆ ಬರುತ್ತೆ, ಒಂದಿದ್ರೆ ಅ ಬರುತ್ತೆ. ಹಿನಸ್ಯಾತ್ಮನ ಆತ್ಮಾನಂ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಭಗವದ್ಗೀತೆ ಅಧ್ಯಾಯ 13 ಶ್ಲೋಕ. ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಇದ್ರ ಒಂದು ಉಚ್ಚಾರಣೆ. ಪ್ರಕೃತೈವ, ಪ್ರಕೃತೈವ ಬಿಡಿಸಿದಾಗ ಪ್ರಕೃತ್ಯ ಏವ, ಪ್ರಕೃತೈವ, ಪ್ರಕೃತ್ಯೇವ. ಎರಡು ಕೂಡಿ ಹೇಳಿ. ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ, ಅದು ಒಂದೇ ಪದ ಬರುತ್ತೆ. ಹಾಗೆ ಹೇಳಿ. ಯಃ ಪಶ್ಯತಿ ತಥಾತ್ಮಾನಂ, ತಥಾತ್ಮಾನಂ ಬಿಡಿಸಿದಾಗ ಎರಡು ಪದ. ತಥಾ ಆತ್ಮಾನಂ, ಇಲ್ಲಿ ನೋಡಿ ಎರಡವಗ್ರಹ ಇದೆ, ಎರಡವಗ್ರಹ ಇದೆ, ಆ ಬರುತ್ತೆ. ತಥಾ ಆತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಇದೊಂದು ಉಚ್ಚಾರಣೆ. ಪ್ರಕೃತ್ಯ ಏವ ಅಂದ್ರೆ ಪ್ರಕೃತಿಯೇ, ಚ ಕರ್ಮಾಣಿ ಕ್ರಿಯಮಾಣಾನಿ, ಪ್ರಕೃತಿಯೇ ಕ್ರಿಯೆಗಳನ್ನ ಮಾಡಿಸ್ತಾ ಇರುವಂತದ್ದು. ಕರ್ಮಾಣಿ ಕ್ರಿಯಮಾಣಾನಿ ಎಲ್ಲಿ? ಸರ್ವಶಃ ಎಲ್ಲಾ ವಿಧವಾದ. ಯಃ ಪಶ್ಯತಿ ಯಾರು ನೋಡುವರೋ, ತಥಾ ಆತ್ಮಾನಂ ಅಕರ್ತಾರಂ ಅಂದ್ರೆ ಆತ್ಮನು ಕರ್ತೃ ಅಲ್ಲ ಅಂತ ಯಾರು ನೋಡ್ತಾರೋ, ಸ ಪಶ್ಯತಿ ನಿಜವಾದ ಜ್ಞಾನಿ ಅಂತ ಹೇಳಿ. ಸ ಪಶ್ಯತಿ ಅಂದ್ರೆ ಅವ್ರು ನೋಡ್ತಾರೆ ಅಂತ ಅರ್ಥ. ಏನ್ ನೋಡ್ತಾರೆ? ಆತ್ಮವನ್ನ ನೋಡ್ತಾರೆ ಅಂತ ಹೇಳಿ ಹೇಳ್ತಾರಂಥದ್ದು. ಪ್ರಕೃತ್ಯ ಕರ್ಮಾಣಿ ಕ್ರಿಯಮಾಣಾನಿ, ಎಲ್ಲಾ ಕ್ರಿಯೆಗಳನ್ನ ಪ್ರಕೃತಿಯೇ ಮಾಡಿಸುತ್ತದೆ.
ಯ ಆತ್ಮಾನಂ ಅಕರ್ತಾರಂ ಪಶ್ಯತಿ. ನಾನು ಹಿಂದೆ ಮುಂದೆ ಹೇಳ್ತಾ ಇರುವಂತದ್ದು ಇಲ್ಲಿ. ಯಾರು ನಾನು ಕರ್ತು ಅಲ್ಲ, ದೇಹವೇ ಎಲ್ಲ ಮಾಡುತ್ತಿದೆ ಎಂದು ನೋಡ್ತಾರೋ, ನಾ ಕರ್ತೃ ಅಲ್ಲ, ದೇಹವೇ ಎಲ್ಲ ಕೆಲಸ ಮಾಡ್ತಾ ಇರೋದು ಅಂತ ನೋಡ್ತಾರೋ ಅವ್ರು ಮಾತ್ರ ನಿಜವಾಗಿ ನೋಡ್ತಾರೆ ಅಂತ. ಸೊ ಕ್ರಿಯೆಗಳನ್ನ ಪ್ರಕೃತಿಯೇ ಮಾಡ್ತಾ ಇರುವಂತದ್ದು, ಆತ್ಮ ಕರ್ತೃ ಅಲ್ಲ ಅಂತ. ಪ್ರಕೃತಿಯ 3 ಗುಣಗಳೇ ಮಾಡ್ತಾ ಇರುವಂತದ್ದು, ನಮ್ಮ ಆತ್ಮ ಮಾಡುತ್ತೆ ಅಂತ ಅಲ್ಲ. ಯಾಕೆಂದ್ರೆ ಈಗ ನೀವು ಭಗವದ್ಗೀತೆಯಲ್ಲಿ ಈ ಒಂದು ರಥ, ಮುಂದೆ ಕೂತಿರುವಂತಹ ಸಾರಥಿ, ಹಿಂದೆ ಕೂತಿರುವಂತಹ ಅರ್ಜುನನನ್ನ ನೋಡಿದಾಗ, ಮತ್ತೆ ಈ ಒಂದು ಯುದ್ಧ ಭೂಮಿಯನ್ನ ನಾವು ದೇಹ ಅಂತ ನೋಡಿದಾಗ ಯಾರು ಮಾಡ್ತಾ ಇರುವಂತದ್ದಲ್ಲಿ? ಹಿಂದೆ ಕೂತಿರೋದು ಯಾರು? ಸಾರಥಿಯ ಹಿಂದೆ ಕೂತಿರೋದು ಯಾರು? ಪ್ಯಾಸೆಂಜರ್. ಅದು ಯಾರು? ಅರ್ಜುನ. ಅಂದ್ರೆ ಆತ್ಮ ಇದೆ ಅಲ್ಲಿ. ಆತ್ಮ ಮಾಡ್ತಾ ಇದೆಯಾ? ಇಲ್ಲ. ಸಾರಥಿ ಅದನ್ನ ಬುದ್ಧಿ ಮತ್ತೆ ಒಂದು ಮನಸ್ಸಿನಿಂದ ಹಿಡಿದಿಟ್ಕೊಂಡು ಅದನ್ನ ನಡೆಸ್ತಾ ಇರುವಂತದ್ದು. ಅದು ಈ ಕುದುರೆಗಳು ಎಲ್ಲೇ ಹೋಗ್ತಾ ಇದ್ರು ಕೂಡ ಬೇರೆ ಬೇರೆ ದಿಕ್ಕುಗಳಲ್ಲಿ ಚಲಿಸ್ತಾ ಇದ್ರೆ ಅದು ಆತ್ಮ ಚಲಿಸ್ತಾ ಇದೆ, ಆತ್ಮ ಮಾಡ್ತಾ ಇದೆ ಅಂತ ಅರ್ಥನಾ? ಇಲ್ಲ. ಆತ್ಮ ಕೇವಲ ಕೂತಿರುವಂತದ್ದು ಒಳಗಡೆ, ರಥದ ಒಳಗಡೆ. ಸೊ ಹಾಗೆ ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಇದನ್ನ ಮಾಡ್ತಾ ಇರುವಂತದ್ದು. ಹೀಗೆ ದೇಹ ಮಾಡ್ತಾ ಇರುವಂತದ್ದು, ಆತ್ಮ ಅಲ್ಲ. ಸೊ ಹಾಗಾಗಿ ಆತ್ಮ ಕರ್ತೃ ಅಲ್ಲ. ತ್ರಿಗುಣಗಳ ರೂಪದಲ್ಲಿ ಪ್ರಕೃತಿ ನಮಗೆ ಮಾಡ್ತಾ ಇರುವಂತದ್ದು. ಇದನ್ನ ಯಾರು ಅರ್ಥಕೊಳ್ತಾರೋ ಇದರಿಯವರವನು ನಿಜವಾದ ಜ್ಞಾನಿ ಆಗಿರ್ತಾನೆ ಅಂತ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹಾ ಮಾತಾಜಿ. ಲೋಕಜೀವಿನಿ ಮಾತಾಜಿ, ಪ್ರಭಾಮಯ ಹರೇ ಕೃಷ್ಣ ಮಾತಾಜಿ, ರಾಮು ಪ್ರಭುಜಿ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯ ಪಶ್ಯತಿ ತಥಾ ಆತ್ಮಾನಂ ಕರ್ತಾರಂ ಸ ಪಶ್ಯತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇನ್ನೊಬ್ರು ಯಾರು? ಹರೇ ಕೃಷ್ಣ ಮಾತಾಜಿ. ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 13 ಶ್ಲೋಕ. ಯದಾ ಭೂತ ಪೃಥಗ್ಭಾವಂ ಏಕಸ್ಥಂ ಅನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತಥಾ. ಇದರ ಒಂದು ಉಚ್ಚಾರಣೆ. ಯದಾ ಭೂತ ಪೃಥಗ್ ಭಾವಂ ಹೇಗಿದೆ ಹಾಗೆ ಹೇಳಿ. ಭೂತ ಪೃಥಗ್ ಭಾವಂ ವ್ಯಂಜನ ಗಮನಿಸಿ. ಏಕಸ್ಥಂ ಅನುಪಸ್ಥಿತಂ, ಇಲ್ಲಿ 2 ಪದ ಇದೆ. ಏಕಸ್ಥಂ ಈ ಒಂದು, ಅನುಪಶ್ಯತಿ ಎರಡನೇದ್ದು. ಸೊಮ್ಮ ಆದ್ಮೇಲೆ ಸ್ಪ್ಲಿಟ್ ಮಾಡಿ ಹಚ್ಬೇಕು. ಇಲ್ಲ ಅಂದ್ರೆ ಏಕಸ್ಥಂ ಅನುಪಶ್ಯತಿ ಕೂಡಿ ಹೇಳಿದ್ರು ಓಕೆ. ತತ ಏವ ಚ ವಿಸ್ತಾರಂ, ತತಃ ಏವ ಅಂತ ಕರೀತಾರೆ. ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತಥಾ. ಇಲ್ಲಿ ಅಲ್ಲ, ಬ್ರಹ್ಮ ಸಂಪದ್ಯತೆ, ಸಂಪದ್ಯತೆ ತಥಾ ಬಿಡಿಸಿನೇ ಇದೆ, ನೀವು ಹಾಗೆ ಹೇಳ್ಬೋದು. ಇದರೊಂದು ಉಚ್ಚಾರಣೆ ನೋಡೋಣ. ಯದ ಅಂದ್ರೆ ಯಾವಾಗ, ಭೂತ ಪೃಥಗ್ ಭಾವಂ, ಇಲ್ಲಿ ಎಲ್ಲಾ ಜೀವಿಗಳು ಏನಿದೆ, ಭೂತ ಅಂದ್ರೆ ಜೀವಿಗಳು, ಪೃಥಗ್ ಅಂದ್ರೆ ಬೇರೆ ಬೇರೆ ಅಂತ ಅರ್ಥ. ಅಂದ್ರೆ ಪ್ರತ್ಯೇಕವಾದಂತಹ ಅಂತ ಅರ್ಥ. ಬೇರೆ ಬೇರೆ ಇದ್ದಂತೆ ಅವುಗಳ ಸ್ವರೂಪ ಇರುತ್ತೆ, ಅಥವಾ ಬೇರೆ ಬೇರೆ ಒಂದು ದೇಹಗಳ ಕಾರಣದಿಂದ ಬೇರೆ ಬೇರೆ ಒಂದು ಸ್ವರೂಪವನ್ನ ಹೊಂದಿರ್ತಾರೆ ಅಂತ ಅರ್ಥ. ಅಂದ್ರೆ ಆತ್ಮದ ಸ್ವರೂಪ ಒಂದೇ ಆಗಿದ್ರು ಈ ಒಂದು ದೇಹದ ಸ್ವರೂಪ ವಿಭಿನ್ನವಾಗಿದೆ ಅಂತ ಅರ್ಥ. ಯಥಾಭೂತ ಪೃಥಗ್ಭಾವಂ, ಎಲ್ಲಾ ಜೀವಿಗಳು ಬೇರೆ ಬೇರೆ ಇದ್ದಂತೆ ಕಾಣ್ತವೆ, ಆದ್ರೂ ಏಕಸ್ಥಂ ಅನುಪಶ್ಯತಿ. ಏಕಸ್ಥಂ ಅಂದ್ರೆ ಒಂದೇ ಇರ್ತವೆ, ಎಲ್ಲಿ ಒಂದೇ ಪರಂಬ್ರಹ್ಮದಲ್ಲಿ ನೆಲೆಸಿವೆ. ಏಕಸ್ಥಂ ಅನುಪಶ್ಯತಿ, ಒಂದೇ ಪರಂಬ್ರಹ್ಮದಲ್ಲಿ ನೆಲೆಸಿವೆ.
ಹರೇ ಕೃಷ್ಣ. ಅಂದ್ರೆ ಹೇಳಿ ಒಂದೇ ಒಂದು ಇಲ್ಲ ಮಾತಾಜಿ ನಿನ್ನ ಮುಗ್ದಿಲ್ಲ. ಅಂದ್ರೆ ಒಂದೇ ಪರಬ್ರಹ್ಮನಲ್ಲಿ ನೆಲೆಸಿವೆ ಅಂದ್ರೆ ಇದರ ಅರ್ಥ ಏನು, ಒಂದೇ ಬ್ರಹ್ಮನ ಪರಿಕಲ್ಪನೆಯಲ್ಲಿ ಇರ್ತವೆ ಅಂತ ಅರ್ಥ. ಏಕಮನು ಪಶ್ಯತಿ ತತ ಏವ ಚ ವಿಸ್ತಾರಂ, ಅದರಿಂದ ಎಲ್ಲರಲ್ಲಿಯೂ ಕೂಡ ಏನಿದೆ ಏಕತ್ವವನ್ನ ಕಾಣ್ತವೆ. ಬ್ರಹ್ಮ ಸಂಪದ್ಯತೆ ತದಾ, ಸೊ ಅವನು ಬ್ರಹ್ಮ ಜ್ಞಾನವನ್ನ ಪಡಿತಾನೆ. ಸಂಪದ್ಧತೆ ಅಂದ್ರೆ ಪಡಿತಾನೆ, ಏನನ್ನ ಬ್ರಹ್ಮ ಜ್ಞಾನವನ್ನ ಅವನು ಪಡಿತಾನೆ ಅಥವಾ ಬ್ರಹ್ಮ ಪರಿಕಲ್ಪನೆಯನ್ನು ಪಡಿತಾನೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಏನ್ ಅರ್ಥ ಕೊಡುತ್ತಂದ್ರೆ, ಇದು ಎಲ್ಲಾ ಜೀವಿಗಳು ವಿಭಿನ್ನವಾಗಿ ಕಾಣಿಸಿಕೊಂಡ್ರೂ ಕೂಡ ಅವು ಒಬ್ಬನೇ ಬ್ರಹ್ಮನಲ್ಲಿ ನೆಲೆ ನಿಂತಿವೆ ಎಂದು ಯಾರು ಅರಿತಾರೋ ಅವರು ನಿಜವಾದ ಬ್ರಹ್ಮಜ್ಞಾನವನ್ನ ಪಡಿತಾರೆ ಅಂತ ಇಲ್ಲಿ ಹೇಳ್ತಾರೆ. ಕೃಷ್ಣ ಮಾತಾಜಿ 3 ಜನರಿಗೆ ಹೇಳಿಸಿ. ಓಕೆ ಮಾತಾಜಿ. ಹರೇ ಕೃಷ್ಣ. ರಾಮು ಪ್ರಭುಜಿ, ರೇಖಾ ಮಾತಾಜಿ, ರವಿ ಪ್ರಭುಜಿ ಹೇಳಿದ್ರಾ? ಹಾ ಶಶಿಕಲಾ ಮಾತಾಜಿ ಮಾತಾಜಿ. ಹೇಳ್ದೆ ಮಾತಾಜಿ. ಶಶಿಕಲಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಮು ಪ್ರಭುಜಿ ಹೇಳಿ, ಕೇಳಿಸ್ತಾ ಇಲ್ಲ ಏನು? ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ಯದಾ ಭೂತ ಪೃಥಗ್ ಭಾವಂ ಏಕಸ್ತಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಪ್ರಭುಜಿ ಹೇಳ್ತಾರಾ? ಹೇಳ ನಾನು. ಹರೇ ಕೃಷ್ಣ ಪ್ರಭುಜಿ ಮಾತಾಜಿ. ಹೇಳಿ. ಹರೇ ಕೃಷ್ಣ. ನಾವ್ ಹೇಳ ಮಾತಾಜಿ, ನಾವ್ ಹೇಳಿಲ್ಲ ಅವಾಗ. ಹಾ ಹೇಳಿ. ಹಾ, ಯಥಾ ಭೂತ ಪೃಥಕ್ ಭಾವಂ ಏಕಸ್ತಂ ಅನುಪಶ್ಯತಿ ತತ್ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯದಾ ಭೂತ ಪೃಥಕ್ ಭಾವಂ ಏಕಸ್ತಂ ಅನುಪಶ್ಯತಿ ತತ್ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಈಗ ಇವರು ಏಕಭಂಗೀರ ಮಾತಾಜಿ ಅಲ್ಲ, ಹೌದು ನೀವು ಮಾತಾಜಿ. ಕೇಳಿರೋ ಪ್ರಶ್ನೆ ನೋಡಿ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಅನ್ಸುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಒಂದು ಮಂತ್ರಕ್ಕೂ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅನ್ನುವಂತ ಮಂತ್ರಕ್ಕೂ ವ್ಯತ್ಯಾಸ ಏನು ಅಂತ ಅಲ್ಲ ನೀವು ಕೇಳಿದ್ರು? ನಾನ್ ತಿಳ್ಕೊಂಡಿದ್ರೆ ಹೌದು ಮಾತಾಜಿ. ನಾನ್ ಪ್ರಶ್ನೆ ಸರಿಯಲ್ಲ? ಹಾ, ಈಗ ನೀವು ಹೇಳಿದ್ರಿ ಅಲ್ಲಿ ನಮೋ ಅನ್ನುವಂತ ಪದದ ಅರ್ಥ ನಮಃ ಅಂತ ಸೂಚಿಸುತ್ತೆ ಅಲ್ಲ. ಈಗ ಓಂ ನಮೋ ಭಗವತೆ ವಾಸುದೇವಾಯ ಅದರ ಅರ್ಥ ಏನು? ಪರಮಾತ್ಮನಾದಂಥ ಈ ಭಗವಂತನಾದಂಥ ವಾಸುದೇವ ಕೃಷ್ಣನಿಗೆ ನನ್ನ ಗೌರವಯುತವಾದ ನಮಸ್ಕಾರಗಳನ್ನ ಅರ್ಪಿಸ್ತೇನೆ ಅಂತ ಅರ್ಥ. ನಮೋ ಅಂದ್ರೆ ನಮಸ್ಕಾರ ಅಂತ. ಈಗ ಓಂ ನಮೋ ಭಗವತಿ ವಾಸುದೇವಾಯ ಅರ್ಥ ಹಾಗಾದ್ರೆ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅಂತಂದ್ರೆ ಮತ್ತೆ ಇಲ್ಲಿ ಇನ್ನೊಂದು ನಮಃ ಬಂತು. ಆ ಒಂದು ಇನ್ನೊಂದು ನಮಃ ಅನ್ನುವಂಥದ್ದು ಮತ್ತೆ ನಮ್ಗೆ ಸೇರಿಸುವ ಅವಶ್ಯಕತೆ ಇಲ್ಲ ಅಲ್ಲಿ. ಬಟ್ ಕೆಲವೊಮ್ಮೆ ಅದನ್ನ ಸೇರಿಸ್ತಾರೆ ಅಂತ ಇಟ್ಕೊಳ್ಳಿ. ನೀವು ಕೇಳಿರೋ ಕಾರಣ ಅದೇ, ಎಲ್ಲೋ ಸೇರಿಸಿರ್ತಾರೆ, ಅದಕ್ಕೆ ನೀವು ಹೇಳ್ತಾ ಇದ್ದೀರಾ ಅಲ್ಲ? ಹೌದು ಮಾತಾಜಿ. ಹಾ, ಹಾಗೆ ಅದರ್ಥ ಏನ್ ಕೊಡುತ್ತಂದ್ರೆ ನಾನು ಭಗವಂತನಾದಂತ ವಾಸುದೇವನಿಗೆ ಮತ್ತೆ ಮತ್ತೆ ನನ್ನ ನಮನಗಳನ್ನ ಅರ್ಪಿಸ್ತೇನೆ ಅಂತ ಅರ್ಥ. 2 ಸಲ ನಮಃ ಬಂದ್ರೆ ಪದೇ ಪದೇ ನಮಸ್ಕಾರಗಳನ್ನ ಅರ್ಪಿಸ್ತೇನೆ ಅಂತ ಅರ್ಥ ಮಾತಾಜಿ ಇಷ್ಟೇ. ಮತ್ತೆ ಅಲ್ಲಿ ಅನಗತ್ಯವಾಗಿರುವಂತದ್ದು ಯಾಕೆ ಇನ್ನೊಂದು ನಮಃ ಅನ್ನುವಂಥದ್ದು. ಬಟ್ ಅದು ಸೇರಿಸಿದ್ರೆ ಅದು ಒಂದು ಮತ್ತೆ ಪುನರಾವರ್ತನೆ ಆದ ಹಾಗೆ. ಅಲ್ಲಿ ನಾನು ಮತ್ತೆ ಮತ್ತೆ ನಮಸ್ಕಾರವನ್ನ ಅರ್ಪಿಸ್ತೇನೆ ಅಂತ ಹೇಳಿ ಅಲ್ಲಿ ಹೇಳುತ್ತೆ. ಬಟ್ ಅರ್ಥ ಬದಲಾಗೋದಿಲ್ಲ, ಎರಡರದ್ದು ಅರ್ಥ ಒಂದೇ. ಆಯ್ತು ಮಾತಾಜಿ. ಅದೊಂದು AI ಜನರೇಟೆಡ್ ಧ್ರುವ ಮಹಾರಾಜದ್ದು ಶಾರ್ಟ್ ಫಿಲ್ಮ್ ಇತ್ತು. ಅದರಲ್ಲಿ ಧ್ರುವ ಮಹಾರಾಜರು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಿದ್ದಾರೆ. ಅದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಫಿಮೇಲ್ ವಾಯ್ಸ್ ಉಂಟು, ಅದು ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಅದು ವಾಸುದೇವಸ್ ಅಲ್ಲ, ವಸುದೇವ ಅಂತ ಹೇಳ್ತಿದ್ದಾರೆ. ವಾಸುದೇವಸ್ ಅಲ್ಲ, ವಸುದೇವ. ಅದು ಮೀನಿಂಗ್ ರಾಂಗ್ ಆಗ್ತಲ್ಲ ಮಾತಾಜಿ? ವಸುದೇವ ಅಂದ್ರೆ ವಸುದೇವ ಅಂತ ಹೇಳ್ತಾ ಇದ್ದಾರ? ವಸುದೇವ ಅದು ರಾಂಗ್ ಅಲ್ಲ, ವಾಸುದೇವ ಹೇಳ್ಬೇಕಲ್ಲ. ನಮಃ ಅದು ನಮಃ ಅಂತ ಆಡ್ ಆಗ್ತಿದೆ ಬ್ಯಾಕ್ ಗ್ರೌಂಡ್. ಯಾವ್ದು ಅದು? ನರಸಿಂಹದ್ದು ಇದು ಇದೆಯಲ್ಲ, ಅನಿಮೇಟೆಡ್ ಫಿಲ್ಮ್ ಇದೆ ಅದ್ರಲ್ಲ? ನರಸಿಂಹದಲ್ಲಿ ಅಲ್ಲ, ಇದು ಧ್ರುವ ಮಹಾರಾಜದ್ದು ಶಾರ್ಟ್ ಫಿಲ್ಮ್. ಅದು 29-30 ಹಾಫ್ ಅನ್ ಅವರ್ದು ಉಂಟು. AI ಜನರೇಟೆಡ್ ಅದು ಧ್ರುವ ಮಹಾರಾಜ್. ನೀವು AI ಜನರೇಟೆಡ್ ಏನ್ ಮಾಡಿದ್ರು ಅದು AI ಆರ್ಟಿಫಿಷಿಯಲ್ ಅಂದ್ರೆ ಆರ್ಟಿಫಿಷಿಯಲ್ ಅದು ಮಾಡಿರೋದೇ ಅಲ್ಲ. ಅದ್ರಲ್ಲಿ ಧ್ರುವ ಮಹಾರಾಜ್ ಅನ್ನು ಪ್ರಾಪರ್ ಶ್ಲೋಕ ತೋರಿಸ್ತಿದ್ದಾರೆ. ಅದೇ ಟೈಮ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಫಿಮೇಲ್ ವಾಯ್ಸ್ ಉಂಟು.
ಆ ಫಿಮೇಲ್ ವಾಯ್ಸ್ ಅಲ್ಲಿ ಅದು ಅದು ನಮಃ ಅಂತ ಆಡ್ ಆಗಿದೆ ಹೌದು ಹಾಗೆ. ಹೌದು ಮಾತಾಜಿ. ಈಗ ನೋಡಿ VASUDEVA ಅಂತ ನಾವು ತಗೊಂಡ್ರೆ ಅದು ವಾಸುದೇವ ವಾಸುದೇವಗೂ ನಾವು VAನೇ ಬರೀತೇವೆ ಅಲ್ಲ, ಹೌದೌದು. ವಸುದೇವನು VAನೇ ಬರೀತೇವೆ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವಾಗ್ಲೂ ಕೂಡ ಅವ್ವ ಅಂತಾನೆ ತಗೊಳ್ಳೋದು ಅದನ್ನ. ಹಾಗಾಗಿ ವಸುದೇವ ಅಂತ ಬರುತ್ತೆ, ಅದು ತಪ್ಪು. ಬಟ್ ಇಲ್ಲಿ ನೀವು ಓಂ ನಮೋ ಭಗವತಿ ವಾಸುದೇವ ಇದು ಸರಿಯಾಗಿರುವಂತದ್ದು. ಯಾಕಂದ್ರೆ ನಮೋ ಅಂತ ಇದೆ, ನಮಸ್ಕಾರ ಅಂತ ಇದೆ. ಅದೇ ಓಂ ಅದ್ರಲ್ಲಿ ನಮೋ ಪ್ರಾಪರ್ ಅಂದ್ರೆ ಯಾವಾಗ ಧ್ರುವ ಮಹಾರಾಜರು ಹೇಳ್ತಾರಲ್ಲ ಅದು ಪ್ರಾಪರ್ ಉಂಟು, ವಾಸುದೇವನೇ ಉಂಟು, ಮತ್ತೆ ಅಷ್ಟೇ ಉಂಟು. ಇದು ಮತ್ತೆ ಬ್ಯಾಕ್ ಗ್ರೌಂಡ್ ಅದ್ರಲ್ಲಿ ಫಿಮೇಲ್ದು ಬರ್ತಿದೆ, ಅದು ಶ್ಲೋಕ ಬರುವಾಗನೇ ಬರ್ತಾ ಉಂಟು, ಆಗ ಅದು ಹಾಗೆ ಉಂಟದು. ಬಟ್ ಎರಡು ಉಚ್ಚಾರಣೆ ಒಂದೇ ಕೊಡುತ್ತೆ ಮಾತಾಜಿ, ಬಟ್ ಅದು ಪುನರಾವರ್ತನೆ ಆಗುತ್ತೆ ಅಷ್ಟೇ, ನಮಃ ಅಂತ ನೀವು ಹೇಳ್ತಾ ಇರುವಂತದ್ದು. ಬಟ್ ಅರ್ಥ ಮಾತ್ರ ಒಂದೇ ಇರೋದು. ಓಕೆ, ಅಂದ್ರೆ But correct ಇರೋದು ಓಂ ಮೀನಿಂಗ್ ನಮೋ ರಾಂಗ್ ಭಗವತೆ ಆಗೋದಿಲ್ಲ. ವಾಸುದೇವಾಯ. ಓಕೆ, ಇಲ್ಲ, ಮೀನಿಂಗ್ ರಾಂಗ್ ಆಗಲ್ಲ. ಅಂದ್ರೆ ಪದೇ ಪದೇ ನಮಸ್ಕರಿಸ್ತಾ ಇದೀನಿ ಅಂತ ಅರ್ಥ ಅದರದ್ದು. ಬಟ್ ನಾವು ಬೆಟ್ರ್ ಹೇಳುವಾಗ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹೇಳ್ತೇವೆ. ಎಂಡೆ ನಾವ್ ಯಾವಾಗ್ಲೂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಮಃ ಕೂಡ ಮಧ್ಯ ಆಗ್ತೇವೆ ನಾವು. ಬಟ್ ಬೇರೆ ಎಲ್ಲ ಹೇಳುವಾಗ ನಾವು ಓಂ ಕೇಶವಾಯ ನಮಃ ಎಲ್ಲವೂ ಕೊನೆಗೆ ನಾವು ನಮಃ ಅಂತ ಹಾಕ್ತೇವೆ ಅಲ್ಲ. ಅಲ್ಲಿ ಕೂಡ ನಮಸ್ಕಾರ, ಇಲ್ಲಿ ಕೂಡ ನಮಸ್ಕಾರ. ಬಟ್ ವ್ಯಾಕರಣ ಬದ್ಧವಾಗಿದೆ, ವ್ಯಾಕರಣ ತಪ್ಪಲ್ಲ, ಒಂದೇ. ಓಕೆ ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.